ಕ್ರಮವಾಗಿ ಅದು ಬೆಳೀತಾ ಇದೆ ಅಂತ. ಶೈಲು ಆರ್ಟ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಅದರಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಇದ್ದೀರಿ. ಎಲ್ಲ ವಿಚಾರಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕಿದೆ. ಅದಕ್ಕಿಂತ ಮುನ್ನ ನಾನು ನಿಮ್ಮ ಹತ್ರ ಕೇಳಬೇಕು, ನಿಮ್ಮ ಆ ಒಂದು ಬಾಲ್ಯ ಜೀವನ ಅಂತ ನಿಮ್ಮದು ಅಂತಲ್ಲ, ಎಲ್ಲ ಕಲಾವಿದರು ಅಥವಾ ಯಾರೋ ಒಬ್ಬರು ಬಾಲ್ಯ ಜೀವನ ಬಹಳಷ್ಟು ಅಮೂಲ್ಯವಾಗಿರ್ತದೆ. ಅದೆಲ್ಲ ಇವಾಗ ಒಂದು ರೀತಿ ಒಳ್ಳೆಯ ನೆನಪಾಗಿರುವಂಥದ್ದು ನಮಗೆ. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳಬೇಕು, ನಿಮ್ಮ ಬಾಲ್ಯ ಜೀವನ, ನಿಮ್ಮ ಹುಟ್ಟೂರು ಜೊತೆಗೆ ಆ ಪರಿಸರ ಹೇಗಿತ್ತು ಅಂತ. ಅದೇ ಎಲ್ರಿಗೂ ಬಾಲ್ಯದ ಜೀವನ ಎನ್ನುವುದು ಅದು ಮರೆಯಲಾಗದಂಥದ್ದು. ಯಾಕಂತ ಹೇಳಿದರೆ ನಾನು ಬೈಕಂಪಾಡಿ ಅನ್ನುವಂಥ ಗ್ರಾಮದಲ್ಲಿ ಹುಟ್ಟಿದವ, ಅಂದರೆ ಸಮುದ್ರದ ಬದಿಯಲ್ಲೇ ನಮ್ಮದು ಮನೆ. ಹಾಗಾಗಿ ಬೈಕಂಪಾಡಿ ಎನ್ನುವುದು ಮೊದಲಿಂದಲೂ ಸಾಂಸ್ಕೃತಿಕ ಕ್ಷೇತ್ರ ಆಗಿರ್ಬೋದು, ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಅಲ್ಲಿ ತುಂಬಾ ಚಟುವಟಿಕೆಗಳು ನಡೆಯುವಂಥ ಸ್ಥಳ. ನಾನು ಬಾಲ್ಯದಿಂದಲೇ ಈಗ ಸ್ವಲ್ಪ ಕಡಿಮೆ ಆಗಿದೆ. ಯಾವುದಂತ ಹೇಳಿದರೆ ಯುವಜನ ಮೇಳ ಅಂತ ನಡೀತಾ ಇತ್ತು. ನನ್ನ ತಂದೆ ಕೂಡ ಒಬ್ಬ ಹಾಡುಗಾರ ಆಗಿದ್ದರಿಂದ ಅವರು ಕೂಡ ಯುವಜನ ಮೇಳಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಹಾಗಾಗಿ ನಾವು ನಮ್ಮ ಊರಲ್ಲಿ ಆಗುವಾಗ ನಾವು ಅದನ್ನು ನೋಡುವುದು ಅಂತ ಕೆಲಸವನ್ನು ಮಾಡ್ತಾಯಿದ್ವಿ. ಸಣ್ಣ ಮಕ್ಕಳಿದ್ವಿ, ಅವ್ರು ಕುಣಿಯುವುದು ಅದು ಸ್ವಲ್ಪ ನಮಗೆ ಇಂಟ್ರೆಸ್ಟ್ ಬಂತು. ಆಮೇಲೆ ಸಣ್ಣಾಗಿಂದಲೂ ನಾನು ನಮ್ಮ ಮನೆಯ ಹತ್ತಿರದಲ್ಲಿ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರ ಅಂತ ಉಂಟು. ಸಣ್ಣಾಗಿಂದಲೂ ಭಜನಾ ಮಂದಿರದಲ್ಲಿ ಭಜನೆಗೆ ಹೋಗ್ತಾ ಇದ್ದೆ. ಆದ ಭಜನೆಯಿಂದಾಗಿ ನನ್ನ ಸಾಂಸ್ಕೃತಿಕ ರಂಗದ ಹೆಜ್ಜೆ ಇಡಲಿಕ್ಕೆ ನನಗೆ ಸಾಧ್ಯ ಆಯಿತು. ನಂತರ ನಾನು ಅಲ್ಲಿ ಹತ್ತಿರದಲ್ಲಿರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಸರ್ಕಾರಿ ಪ್ರೌಢಶಾಲೆ ಬೈಕಂಪಾಡಿಯಲ್ಲಿ ಅಲ್ಲಿ ನನಗೆ ಟೀಚರ್ಸ್ನವರು ಒಳ್ಳೆ ಸಪೋರ್ಟ್ ಕೊಟ್ಟರು. ಯಾವುದಕ್ಕೂ ಬೇಕಿದ್ರು ನೀವು ಮುಂದೆ ಹೋಗು, ಸಪೋರ್ಟ್ ಫುಲ್ ನನಗೆ ಶಾಲೆಯಲ್ಲಿ ಸಿಕ್ತು. ನಂತರ ಕಾಲೇಜ್ ಲೈಫ್. ಓಕೆ, ಶೈಲು ಅವರ ಬಳಿ ನಾನು ಕೇಳಬೇಕು, ನಿಮ್ಮನ್ನು ಮನೆಯಲ್ಲಿ ಯಾವ ಹೆಸರಿಂದ ಕರೀತಾರೆ? ಶೈಲು ಅಂತಾನೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಶೈಲು ಅಂತಾನೆ ಕರೆಯೋದು. ಶೈಲೇಶ್ ಅಂತ ಖಾಲಿ ಒಂದು ಹೆಸರು ಮೊದಲು ಹುಟ್ಟುವಾಗ ಇಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಮಾತ್ರ. ಮತ್ತೆ ಒಂದು ಪರ್ಸನಲ್ ಕಾಲೇಜಲ್ಲಿ ಮೇನ್ ಆಗಿ ಯಾವುದಾದ್ರೂ ಅಫಿಷಿಯಲ್ ಆಗಿ ಬೇಕಾದ್ರೆ ಮಾತ್ರ. ಅಫಿಷಿಯಲ್ ಆಗಿ ನಿಮ್ಮ ಹೆಸರು ಶೈಲೇಶ್ ಬೈಕಂಪಾಡಿದ್ರೆ ಅನ್ಅಫಿಷಿಯಲ್ ಅನ್ನೋದಕ್ಕಿಂತ ಜನರ ಮನಸ್ಸಿನಲ್ಲಿ ಅಫಿಷಿಯಲ್ ಆಗಿರುವಂಥದ್ದು ಶೈಲು ಅಂತಾನೆ. ಓಕೆ, ಶೈಲು ಅಂತ ಪ್ರೀತಿಯಿಂದ ಮನೆಯವರು ಮೊದಲು ಕರೀತಾರೆ. ಬಳಿಕ ನಿಮ್ಮನ್ನ ಪ್ರೀತಿಸುವಂತ ಅದೆಷ್ಟು ಹೃದಯಗಳು ಕರೀಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ. ನಾನು ಇಲ್ಲಿ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ರು ಅಂದ್ರೆ ನಿಮ್ಮ ಈಗಿನ ಮನೆ ಅಥವಾ ಈಗಿನ ಪರಿಸ್ಥಿತಿ ಅಂತಲ್ಲ, ನಿಮ್ಮ ಬಾಲ್ಯದಲ್ಲಿ ಇರುವಾಗ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಇರ್ಬೋದು, ನೀವು ಒಡ ಹುಟ್ಟಿದವರು ಇರ್ಬೋದು, ಯಾರೆಲ್ಲ ಇದ್ರೆ ಹೇಗಿತ್ತು ಆ ಜೀವನ? ಪುಟ್ಟ ಬಾಲಕನಾಗಿದ್ದಾಗ ಶೈಲು ನೋಡಿದಂಥ ಆ ಒಂದು ದಿನಗಳು ಹೇಗಿತ್ತು? ಖಂಡಿತವಾಗಿಯೂ ಅದು ಮರೆಯಲಾಗದಂತಹ ದಿನಗಳು. ಯಾಕಂತ ಹೇಳಿದ್ರೆ ನಮ್ದೊಂದು ತುಂಬಿದ ಕುಟುಂಬ. ಯಾಕಂತ ಹೇಳಿದ್ರೆ ನಂಗೆ ಇಬ್ಬರು ತಮ್ಮಂದಿರು, ಸುದೇಶ್ ಮತ್ತು ಭವಿಷ್ಯ ಅಂತ. ಆಮೇಲೆ ತಂದೆ ತಾಯಿ ಇದ್ದರು, ಆಮೇಲೆ 2 ಅಜ್ಜಿ ಅಂದಿರು ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ. ಓಕೆ ಓಕೆ. ಸೊ ಆ ಜೀವನವನ್ನು ನೆನಪು ಮಾಡಿಕೊಂಡಾಗ ಯಾವುದಾದ್ರೂ ಒಂದು ಘಟನೆ ಹೇಳ್ಬೋದಾ? ಅಂದರೆ ಬಾಲ್ಯದಲ್ಲಿ ತುಂಟಾಟಗಳಿರ್ತದೆ, ಆಟೋಟಗಳಿರ್ತದೆ, ಶಾಲಾ ಜೀವನ ಇರ್ತದೆ, ನೀವು ಒಬ್ಬ ಅಣ್ಣನಾಗಿ ನಿಮಗೆ ತಮ್ಮಂದಿರಿದ್ದಾರೆ, ಅಪ್ಪ ಅಮ್ಮ ಒಂದು ಕಡೆ ನಿಮಗೆ ಕಲಿಸುವಂಥ ಗುರುಗಳಿದ್ದಾರೆ, ಅಂದರೆ ಟೀಚರ್ಗಳಿದ್ದಾರೆ. ಎಲ್ಲವನ್ನು ಒಂದು ಕ್ಷಣ ನೋಡಿ ಬಂದಾಗ ಯಾವುದಾದ್ರೂ ಒಂದು ಘಟನೆಯನ್ನು ಹೇಳ್ಬೋದಾ ನಿಮ್ಮ ಬಾಲ್ಯದಲ್ಲಿ ಮರೆಯಲಾಗದಂಥ ದಿನ? ಮರೆಯಲಾಗದಂಥ ದಿನಗಳು ತುಂಬ ಇದೆ ಸರ್. ಆದರೆ ಶೈಲು ಅವರೇ, ನೀವು ಮಾತನಾಡ್ತಾ ಇರಿ, ಹಾಗೆಯೇ ಒಂದು ಕರೆಯನ್ನು ತೆಗೆದುಕೊಳ್ತೀನಿ ನಾನು. ಹಲೋ, ಹೌದು, ತಾವು ನೇರ ಪ್ರಸಾರಕ್ಕೆ ಕರೆ ಮಾಡಿದಿರಾ? ಇವತ್ತು ಪ್ರತಿಭೆಯ ಪ್ರತಿಹೆಜ್ಜೆ ಕಾರ್ಯಕ್ರಮದಲ್ಲಿ ಶೈಲು ಬೈಕಂಪಾಡಿದ್ದಾರೆ. ಹೌದು, ಮಾತಾಡಿ ಸರ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡಿದ್ದೀರಾ? ನನ್ನ ಹೆಸರು ಸತೀಶ್, ನಾನು ಬೈಕಂಪಾಡಿಯವನೇ. ಓಕೆ, ನಿಮ್ಮ ಊರಿನ ಪ್ರತಿಭೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಸರ್. ಹೌದು ಸರ್. ಹೇಳಿ, ಏನು ಹೇಳ್ತೀರಾ ನಿಮ್ಮ ಊರಿನ ಪ್ರತಿಭೆಯ ಬಗ್ಗೆ? ಸರ್, ನಿಮ್ಮ ಈ ಸ್ಪಂದನ ಚಾನೆಲ್ಗೆ ನಿಮ್ಮ ಮೆರುಗು ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ನಿಮಗೆ ಮೊದಲಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಓಕೆ, ಯಾಕಂದ್ರೆ ನಮ್ಮ ಬೈಕಂಪಾಡಿಯ ಪ್ರತಿಭೆ ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಎಲ್ಲರಿಗೆ ತೋರಿಸ್ತಾ ಇದ್ದೀರಂದ್ರೆ ಅದು ನಮಗೆ ತುಂಬಾ ಹೆಮ್ಮೆಯ ವಿಚಾರ. ಖಂಡಿತ ಸರ್. ಏಕೆಂದ್ರೆ ಶೈಲೇಶನ್ ನಾವು ಸಣ್ಣದಿಂದಲೇ ನೋಡಿದವರು. ಓಕೆ, ಅವರು ಸಣ್ಣದಿಂದ ಕಷ್ಟಪಟ್ಟು ಯಾವ ರೀತಿಯಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ ಎಂಬುದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಹೌದು, ಅವರನ್ನು ಏನಂತ ಹೇಳ್ಬಹುದಂದ್ರೆ ಸಕಲಗಳ ವಲ್ಲಭ ಅಂತ ಹೇಳ್ಬೋದು ಸರ್. ಓಕೆ, ಏಕೆಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಅವನು ತನ್ನನ್ನು ತೊಡಗಿಸಿಕೊಂಡು ಇವತ್ತಿಗೆ ಇಷ್ಟು ಒಳ್ಳೆ ಹೆಸರನ್ನು ಗಳಿಸಿದ್ದಾನೆ. ಹೌದು ಸರ್. ಹಾಗಾಗಿ ನಮ್ಗೆ ತುಂಬಾ ಸಂತೋಷ ಆಗ್ತಿದೆ ಸರ್. ಅವರನ್ನು ತಾವು ಬೈಕಂಪಾಡಿಯವರು ಆಗಿದ್ದು ನಿಮ್ಮ ಊರಿಗೆ ಒಂದು ಹೆಮ್ಮೆಯ ಪ್ರತಿಭೆಯಾಗಿ ಇವ್ರದ್ದು ಗುರುತಿಸ್ಕೊಂಡಿದ್ದಾರೆ. ಇವಾಗ ಅವ್ರಿಗೆ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ತಾವು ಅಂತ? ಶೈಲೇಶ್ ಅವರಿಗೆ ಹೇಳುದಂದ್ರೆ ನಾವು ಹೆಚ್ಚಾಗಿ ನಮ್ಮ ಮನೆ ಪಕ್ಕದ ಹುಡುಗನೇ, ನಾವು ಜೊತೆಯಾಗಿರ್ತೇವೆ. ಅವನು ಇನ್ನಷ್ಟು ಎತ್ತರಕ್ಕೆ ಹೇಳ್ಬೇಕು. ಅವನು ನಮ್ಮ ಹೆಸರನ್ನು, ತನ್ನ ಹೆಸರನ್ನು, ಅವರ ಮನೆಯವರ ಹೆಸರನ್ನು ಹಾಗೂ ನಮ್ಮ ಬೈಕಂಪಾಡಿ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಬೇಕೆಂದು ಅವನಲ್ಲಿ ನಾನು ಕೇಳಿಕೊಳ್ಳುತ್ತಾ ಅವನಿಗೆ
ದೇವರು ಎಲ್ಲಾ ರೀತಿಯಲ್ಲಿ ಅನುಗ್ರಹಿಸಲಿ, ಅವನ ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸತೀಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್ ಕರೆ ಮಾಡಿರೋದು. ಗುಡ್ ಲಕ್ ಶೈಲು ಬಾಯ್. ಖಂಡಿತವಾಗಿ ಅವರ ಬಗ್ಗೆ ಒಂದು ಹೇಳಬೇಕು. ಅವರು ಕೂಡ ಅವರ ಇಡೀ ಫ್ಯಾಮಿಲಿ ಕಲಾವಿದರ ಫ್ಯಾಮಿಲಿ, ಕೋಟಿಯನ್ ಫ್ಯಾಮಿಲಿ ಅಂತ ಹೇಳುದು. ಅವರು ಎಷ್ಟು ಮಟ್ಟಿಗೆ ಸಪೋರ್ಟ್ ಅಂತ ಹೇಳಿದ್ರೆ, ನನ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಆ್ಯಕ್ಚುಲಿ ಬರ್ಲಿಕ್ಕೆ ಆಗಲಿಲ್ಲ ಕೂಡ ಅಲ್ಲಿ ಸಹ ಅವ್ರದ್ದು ತುಂಬಿದ ಕುಟುಂಬ. ಅವ್ರು ಯಾರಾದರೂ ಕಾಲ್ ಮಾಡಿ ಹೇಳ್ತಾರೆ, ಹೀಗಿತ್ತು ಕಾರ್ಯಕ್ರಮ ಚೆಂದಾಗಿ, ನನಗೆ ಯಾವುದಾದ್ರು ಸಜೆಷನ್ ಬೇಕಿದ್ರೆ ಖಂಡಿತವಾಗಿ ಕೊಡುವಂಥ ಫ್ಯಾಮಿಲಿ ಕೋಟಿಯನ್ ಫ್ಯಾಮಿಲಿ ಅವರು. ಓಕೆ ಓಕೆ. ಸೊ ತಾವು ಬಾಲ್ಯದ ಜೀವನಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಮಾತನಾಡೋಣ. ಅದರ ನಡುವೆ ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಸಿಹಿತ್ಲು, ಅನಿಲ್ ಕುಮಾರ್ ಸಸಿಹಿತ್ಲು. ಎಸ್ ಸರ್, ಮಾತಾಡಬೇಕು ಸರ್. ಇವತ್ತು ಪ್ರತಿಭೆಯ ಪ್ರತಿಹೆಜ್ಜೆ ಕಾರ್ಯಕ್ರಮದಲ್ಲಿ ಶೈಲೇಶ್ ಬೈಕಂಪಾಡಿದ್ದಾರೆ. ಎಸ್ 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 ಮಾತಾಡಿ ಸರ್. ಶೈಲು, ನಮಸ್ತೆ. ಅಭಿನಂದನೆ, ಧನ್ಯವಾದಗಳು. ಸ್ಪಂದನ ಟಿವಿಗೆ, ಯಾಕೆಂದ್ರೆ ಒಳ್ಳೆ ಪ್ರತಿಭೆಯನ್ನು ಗುರುತಿಸಿ ನಿಮ್ಮ ಇಂಟರ್ವ್ಯೂ ಕೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಖಂಡಿತ ಸರ್. ಏನ್ ಹೇಳ್ತೀರಾ ಸರ್ ಈ ಪ್ರತಿಭೆಯ ಬಗ್ಗೆ? ಅದ್ಭುತ ಪ್ರತಿಭೆ ಸರ್. 2 ವರ್ಷದ ಹಿಂದೆ ನಮ್ಮ ಭೇಟಿಯಾಗಿದ್ದು, ನಾನು ಮುಂಬೈಯಿಂದ ಊರಿಗೆ ಬಂದ ತಕ್ಷಣ ಒಂದು ಪರಮ ಪದ್ಮ ಕಲಾವಿದರ ತಂಡದಲ್ಲಿ ಅಭಿನಯ ಮಾಡ್ಲಿಕ್ಕೆ ನಾನು ಇರುವಾಗ ಶೈಲು ಅದರಲ್ಲಿ ಆ ತಂಡದಲ್ಲಿ ಇದ್ರು. ಒಳ್ಳೆ ಉತ್ತಮ ಪ್ರತಿಭೆ, ಒಂದು ಬಣ್ಣ, ಅವ್ರದ್ದು ಮೇಕಪ್ ಸ್ಪೆಷಲ್ ಆಗಿ ಒಂದೊಂದು ದಿವಸ ಒಂದೊಂದು ಮೇಕಪ್, ಯಾವುದೇ ಪಾತ್ರ ಇರಲಿ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಮಾಡುವಂತ ಒಂದು ಅದ್ಭುತ ಪ್ರತಿಭೆ. ನನ್ನ ಫೇವರೇಟ್. ಓಕೆ, ಬಹಳ ಇಷ್ಟಪಡ್ತೀರಾ ಸರ್ ಇವರ ಒಂದು ಕಲಾವಿದನಲ್ಲಿರುವಂತ ಕೈಚಳಕವನ್ನ? ನಾನು ಕೇಳಬೇಕು, ಒಂದು ಮಿತ್ರನಾಗಿಯೋ ಅಥವಾ ಒಬ್ಬ ಹಿತೈಷಿಯಾಗಿಯೋ ತಾವು ಇವರನ್ನ ಕಂಡಿದ್ದೀರಾ? ಇವರ ಒಂದು ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿದ್ರೆ ಚೆನ್ನಾಗಿರ್ತದೆ ಸರ್. ಶೈಲೇಶ್ ಸ್ನೇಹಜೀವಿ, ಎಲ್ಲರೊಟ್ಟಿಗೆ, ಅದು ಡ್ರಾಮಾ ಇರ್ಲಿ ಬೇರೆ ಯಾವುದೇ ಫೀಲ್ಡ್ ಇರ್ಲಿ, ತುಂಬಾ ಒಳ್ಳೆಯ ಸ್ನೇಹಿತರಾಗಿ ಒಳ್ಳೆಯ ಒಂದು ಅಟ್ಮಾಸ್ಫಿಯರ್ ಅನ್ನು ಅವರು ಕ್ರಿಯೇಟ್ ಮಾಡುವಂತವರು. ಅದರಲ್ಲಿ ಕೂಡ ಅವರು ಮೇಕಪ್ ಮಾಡ್ತಾ ಇರ್ಲಿ, ನಾಟಕ ಮಾಡ್ತಾ ಇರ್ಲಿ, ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ಅವರು ಹೋಸ್ಟ್ ಮಾಡ್ತಾ ಇರ್ಲಿ, ಸ್ನೇಹಿತನಾಗಿ ಅವರು ಒಳ್ಳೆ ತುಂಬಾ ಪ್ರತಿಭಾವಂತರು ಮತ್ತೆ ತುಂಬಾ ಸ್ನೇಹ ಜೀವಿ ಆಗಿದ್ದಾರೆ. ಖಂಡಿತ ಸರ್. ಏನು ವಿಶ್ ಮಾಡ್ತೀರಿ ಈ ಸಂದರ್ಭದಲ್ಲಿ ಅವರಿಗೆ? ಶೈಲೇಶ್ನ ಜೀವನ, ಮುಂದಿನ ಜೀವನ, ಅವರ ಲೈಫ್ ಅವರು ಯಾವ ಫೀಲ್ಡ್ ಅಲ್ಲಿ ಇರ್ಲಿ ಅದು ಅದ್ಭುತವಾಗಿ ಖಂಡಿತ ಇರ್ತದೆ. ನನ್ನಂತ ಒಬ್ಬ ಹಿರಿಯನಾಗಿ ನಾನು ಅವರಿಗೆ ತುಂಬಾ ಹಾರೈಕೆ ಮಾಡ್ತಿದ್ದೇನೆ. ಅವರ ಜೀವನ ಉತ್ತಮವಾಗ್ಲಿ, ಕಲಾರಂಗ ಉತ್ತಮವಾಗಲಿ, ಅವರು ಎಂತ ಬಯಸ್ತಾರೆ ಅದನ್ನು ದೇವರವರಿಗೆ ಕೊಡ್ಲಿ ಅಂತ ನನ್ನ ಆರಾಧ್ಯ ದೇವ ಆಂಜನೇಯಲ್ಲಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಖಂಡಿತ ಸರ್, ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಸದಾಕಾಲ ಇರಲಿ. ಇವತ್ತು ಡ್ರಾಮಾ ಇದೆ ಅವರಿಗೆ. ಹೌದು ಹೌದು. ಅದರ ನಡುವೆ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ, ಬಹಳ ಖುಷಿ ಇದೆ ಸರ್. ಕಾರ್ಯಕ್ರಮ ನೋಡ್ತಾ ಇರಿ ತಾವು. ಓಕೆ ಶೈಲು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ತಾವು ಕಲಾವಿದರ ಬಗ್ಗೆ ಅಂದ್ರೆ ನಿಮ್ಮ ಜೊತೆಲಿ ಒಂದಷ್ಟು ಕಲಾವಿದರ ಆಶೀರ್ವಾದ ಸಹಕಾರಗಳು ಜೊತೆಯಾಗಿದೆ. ತಾವು ಬಾಲ್ಯ ಜೀವನದ ಬಗ್ಗೆ ಮಾತನಾಡ್ತಾ ಇದ್ರಿ, ಅಲ್ಲಿದ್ವಿ ನಾವು. ಬಾಲ್ಯ ಅನ್ನುವಂಥದ್ದು ಹೇಗಿತ್ತು ಅಂತ ಹೇಳಿ ಶೈಲು. ಅದೇ ಬಾಲ್ಯದಲ್ಲೇ ನನಗೆ ಮೊದಲು ನಾನು ಸ್ಕೂಲಲ್ಲಿ ಇರುವಾಗ ನನಗೆ ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕುದಂದ್ರೆ ತುಂಬಾ ಹುಚ್ಚು. ಅಂತ ಹೇಳಿದ್ರೆ ನಮ್ಗೆ ಈ ಕಲೆ ಅನ್ನುವಂಥದ್ದು ನಿಮ್ಮ ಮನೆಯಿಂದ ಬಂದಿರುವಂತದ್ದ ಹೇಗೆ ಅಂತ ನಮ್ಗೆ? ಮನೆಯಿಂದ ಅಂದ್ರೆ ಅಪ್ಪ ಒಂದು ಸಿಂಗರ್ ಆಗಿದ್ರು, ಮತ್ತೆ ಬೇರೆ ಕಲೆಯಲ್ಲೆಲ್ಲ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಶೈಲು ಅವರ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಾರ್ತಿಕ್ ರಾವ್ ಅಂತ ಹೇಳಿ, ಎಲ್ಲಿಂದ ಸರ್? ಕಾರ್ತಿಕ್ ರಾವ್ ಅಂತ. ಎಸ್ 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 ಮಾತಾಡಿ ಸರ್. ಇವತ್ತು ಬೈಕಂಪಾಡಿಯ ಅದ್ಭುತ ಪ್ರತಿಭೆ ನಮ್ಮ ಜೊತೆಗಿದ್ದಾರೆ ಶೈಲು ಅವರು. ಸರ್, ನಮ್ಗೆ ಶೈಲೇಶ್ ಅವರ ಪರಿಚಿತವಾಗಿ ಆಗ್ಲಿ 1 year ಆಯ್ತಷ್ಟೇ. ಆದ್ರೆ ನಾವು ಯಾವ ರೀತಿಯ ಒಂದು ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತೀವಿ ಬಾಲ್ಯ ಸ್ನೇಹಿತರ ಹಾಗೆ ಅಷ್ಟು ಜೋಡಿಸಿದ್ದೇವೆ. ಯಾವುದೇ ಪ್ರೋಗ್ರಾಮ್ ಇದ್ರು ಶೈಲೇಶ್ನವರ ಒಂದು ಗಮನಕ್ಕೆ ತಂದು ಅವರ ಇನ್ವಾಲ್ವ್ಮೆಂಟ್ ಇದ್ರೆ, ಯಾಕೆಂದ್ರೆ ಒಂದು ಧನ್ಯವಾದ ಕಲಾವಿದ ಒಂದು ಪೇಂಟಿಂಗ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನೋಡುತ್ತಾರೆ, ಕೆಂಪು ಬೇಕು ಅಂತ ಹೇಳಿದ್ರೆ ಅವರು ತಬಲ ಬೇಕು ಹೇಳಿದ್ರೆ ಅವರ ಸೇವೆ ಇರ್ತಾರೆ. ಒಂದು ಹಾರ್ದಿಕ್ ಅಂತ ಹೇಳಿದ್ರೆ ಅವರ ಸೇವೆ ಇರ್ತಾರೆ. ಮೇಕಪ್ ಆಗ್ಲಿ, ನಾಟಕ ಆಗ್ಲಿ, ಯಕ್ಷಗಾನ ಆಗ್ಲಿ, ಆಲ್ಮೋಸ್ಟ್ ಎಲ್ಲ ಕಲೆಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ನಮ್ಮ ಈ ಏರಿಯಾದಲ್ಲಿ ಅವರಷ್ಟು ಒಂದು ಟ್ಯಾಲೆಂಟ್ ಇರುವ ಒಂದು ಒಳ್ಳೆ ಫ್ರೆಂಡ್ಲಿ ಆಗಿರುವ ಚೆನ್ನಾಗಿದೆ. ಬೇರೆ ತುಂಬಾ ತುಂಬಾ ಆಫರ್ಗಳು. ಖಂಡಿತ ಸರ್. ಏನು ವಿಶ್ ಮಾಡ್ತೀರಾ ಹಾಗಾದ್ರೆ? ಒಂದು ಯೂನಿಕ್ನೆಸ್ ಅಂತ ಹೇಳಿದ್ರು, ಅವರ ಬ್ಲಡ್ ಗ್ರೂಪ್ ಅನ್ನು ಗೊತ್ತಿಲ್ಲ. ಹೀಗೆ ಅವರ ಒಂದು ಬ್ಲಡ್ ಗ್ರೂಪ್ ತುಂಬಾ ಹೇಳಲ್ಲ. ಖಂಡಿತ ಸರ್, ಖಂಡಿತ. ಸೊ ನಿಮ್ಮ ವಿಶಸ್ ಅನ್ನುವಂಥದ್ದು
ನಿಮ್ಮ ಸ್ನೇಹಿತನ ಜೊತೆ ಯಾವತ್ತೂ ಇರಲಿ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ತಾವು ಬಾಲ್ಯ ಜೀವನದ ಬಗ್ಗೆ ಮಾತನಾಡ್ತಾ ಇದ್ರಿ, ಅಲ್ಲಿ ಆ ಒಂದು ಸಂದರ್ಭ ಹೇಗಿತ್ತು ಅನ್ನುವಂಥದ್ದು. ಅದೀಗ ಬಾಲ್ಯದಲ್ಲಿ ನಾವು ಸ್ಟಕ್ ಆಗಿದ್ದು ಬೇಗ ಮುಗಿಸ್ತು. ಅದೇ ಬಾಲ್ಯದಲ್ಲಿ ನನಗೆ ಫ್ಯಾನ್ಸಿ ಡ್ರೆಸ್ ಅದೆಲ್ಲ ಹಾಕೋದು ಹುಚ್ಚಿತ್ತು. ಆಗ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ರು ಕೂಡ ನಾವು ಅಪ್ಪ ಅಮ್ಮ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು, ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್, ಆಮೇಲೆ ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡ್ತಾ ಇತ್ತು. ಒಂದು ಕ್ರೇಜ್ ಹುಟ್ಟಿಸ್ಬೇಕಾದ್ರೆ ಏನಾದರೂ ಯುನಿಕ್ ಆಗಿ ಅದು ಕಾರಣ ಏನಾಗಿತ್ತು ನಿಮಗೆ ಫ್ಯಾನ್ಸಿ ಇಂಟ್ರೆಸ್ಟ್ ಬರಬೇಕಾದ್ರೆ? ರೀಸನ್ ಏನಾದರೂ ಇತ್ತಾ ಅಂತ? ದ ರೀಸನ್ ಅದೇ ಹೇಳಿದಲ್ಲ, ಒಂದು ಮೊದಲಿಂದಲೂ ಅಂದ್ರೆ ನನ್ನ ಅಜ್ಜಿ ಮನೆ ಪೊರ್ಕೋಡಿ, ಆಕರ್ಷಣೆ ಇತ್ತಾ ಕಲಾಕ್ಷೇತ್ರ ಅಜ್ಜಿ ಮನೆ ಪೊರ್ಕೋಡಿ ಅಂತ. ನಾನು ಅಂದ್ರೆ ರಜೆ ಸಮಯದಲ್ಲಿ ಪೊರ್ಕೋಡಿಗೆ ಹೋಗ್ತಾ ಇದ್ದೆ. ಅಲ್ಲಿ ಯಕ್ಷಗಾನ ಎಲ್ಲ ತುಂಬಾ ಆಗ್ತಾ ಇತ್ತು. ಆ ಯಕ್ಷಗಾನ ಎಲ್ಲ ನೋಡುವಾಗ ನಮ್ಗೆ ಅದೇ ಒಂದು ಖುಷಿ. ಎಲೆಗಳನ್ನೆಲ್ಲ ಕಟ್ಟಿಕೊಂಡು ತಲೆಗೆ ನಾವು ಮರುದಿವಸ ನಮ್ದು ಯಕ್ಷಗಾನ ಆಗ್ತಾ ಇತ್ತು. ಶೈಲ ಅವರ ಇನ್ನೊಂದು ಕರೆ ಇದೆ. ಹಲೋ ಹಲೋ, ಎಸ್ ಕರೆ ಕಟ್ಟಾಗಿದೆ, ಮತ್ತೆ ಪ್ರಯತ್ನವನ್ನು ಮಾಡು. ಎಸ್ ಕರೆ. ಹಲೋ ಸರ್ ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್? ಸರ್ ನಾವು ವಿನೋದ್ ಕುಮಾರ್ ಅಂತ ಬೇಕಂಬಾಡಿಯಿಂದ ಕರೆ ಮಾಡ್ತಿರೋದು. ಸರ್ ನಿಮ್ಮೂರಿನ ಪ್ರತಿಭೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸರ್. ಸರ್ ಶೈಲೇಶ್ ಅಂತ ನಮ್ಮ ತುಂಬಾ ಪರಿಚಯದವರು, ನಮ್ಮ ಸಂಬಂಧಿಕರು ಸರ್ ಅವರು. ಓಕೆ, ಏನ್ ಹೇಳ್ತೀರಾ ಸರ್ ಈ ಒಂದು ಪ್ರತಿಭೆಯ ಬಗ್ಗೆ? ಸ್ಪಂದನ ಚಾನೆಲ್ಗೆ ತುಂಬಾ ಥ್ಯಾಂಕ್ ಯು. ಅವರಿಗೆ ನಾನು ಇಷ್ಟಪಡ್ತಿರ್ತಾರೆ, ಇಂಥ ಕಲಾವಿದರು ನೀವು ಪ್ರೋತ್ಸಾಹಿಸ್ತಿದ್ದೀರಲ್ಲ, ಅದಕ್ಕೋಸ್ಕರ ಸ್ಪಂದನ ಚಾನೆಲ್ಗೆ ತುಂಬಾ ಥ್ಯಾಂಕ್ ಯು ಸರ್. ನಮ್ಮ ಕರ್ತವ್ಯ ಸರ್, ನಿಮ್ಮ ಪ್ರೀತಿ ಹೀಗೆ ಇರಲಿ. ಹೇಳಿ ಸರ್, ಏನ್ ಹೇಳ್ತೀರಿ ಈ ಪ್ರತಿಭೆಯ ಬಗ್ಗೆ? ಶೈಲೇಶ್ ಅಂದ್ರೆ ತುಂಬಾ ಒಳ್ಳೆ ಒಂದು ವ್ಯಕ್ತಿತ್ವ. ಅವರ ಪ್ರತಿಭೆ ಅಂದ್ರೆ ಎಲ್ಲಾನು ಇದೆ ಸರ್ ಅವ್ರ ಹತ್ರ, ಒಂದೆರಡು ಅಂತ ಅಲ್ಲ, ಎಲ್ಲಾನು ಇದೆ. ಕಲೆ ಆಗ್ಲಿ, ಪೇಂಟಿಂಗ್ ಆಗ್ಲಿ, ಎಲ್ಲದರಲ್ಲೂ ಇದ್ದಾರೆ ಸರ್ ಶೈಲೇಶ್ ಅವರು. ಓಕೆ, ಸೊ ಏನ್ ವಿಶ್ ಮಾಡ್ತೀರಾ? ನೇರವಾಗಿ ಅವ್ರ ಜೊತೆ ಮಾತಾಡಬಹುದು ಸರ್. ಸರ್ ಶೈಲೇಶ್. ವಿನಿತನ ನಮಸ್ಕಾರ ಸರ್. ನಮಸ್ತೆ. ಬೆಸ್ಟ್ ಆಫ್ ಲಕ್ ಫ್ಯೂಚರ್ ಎಲ್ಲ ಪಡ್ಲಿಲ್ಲ. ಥ್ಯಾಂಕ್ಸ್, ಖುಷಿ ಅಂಡ್ ಮಸ್ತ್ ಕಾಲ್ ಮಾಡ್ತೀನಿ. ಸಪೋರ್ಟ್ ಮಾಡ್ಕೊಂಡು ಪ್ಲೇ. ಸರ್ ಭಾಷೆ ನಿಕ್ಕೆ ಸಪೋರ್ಟ್ ಮಾಡ್ಕೊಂಡು. ಖಂಡಿತ, ಧನ್ಯವಾದ ಸರ್, ನಿಮ್ಮ ಪ್ರೀತಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಕಲಾವಿದನಲ್ಲಿ ಬಾಲ್ಯದಲ್ಲಿ ಒಂದು ತುಡಿತ ಇತ್ತು ನಿಮ್ಮಲ್ಲಿ, ಅಂದರೆ ಏನಾದರೂ ಆಕರ್ಷಣೆ ಇತ್ತು, ಏನಾದರೂ ಮಾಡಬೇಕು ನಾನು, ನಿಮ್ಮಲ್ಲಿ ಒಂದು ಪ್ರತಿಭೆ ಇದೆ ಅನ್ನುವಂಥದ್ದು. ಈಗ ನಮಗಾದ್ರೆ ಅಷ್ಟೇ, ನಾವು ಇಂಥ ಒಂದು ಕೆಲಸವನ್ನು ಮಾಡ್ಬೋದು, ಇಂಥ ಟ್ಯಾಲೆಂಟ್ ನನ್ನಲ್ಲಿ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಿದ್ರೆ ಮಾತ್ರ ಕೆಲಸ ಮಾಡೋಕ್ಕಾಗೋದು. ನಿಮಗೆ ಯಾವ ಸಂದರ್ಭಕ್ಕೆ ಗೊತ್ತಾಯಿತು ನಾನು ಒಬ್ಬ ಕಲಾವಿದನಾಗಿ ಹೆಜ್ಜೆ ಇಡ್ಬೋದು ಅನ್ನುವಂಥದ್ದು? ಅಂದರೆ ಕಲಾವಿದ ಆಗಿ ಅದು ನಂದು ಫ್ಯಾಷನ್ ಆಗಿತ್ತು. ಕಲೆ ಎಂಬುದು ಫ್ಯಾಷನ್ ಆಗಿತ್ತು. ಸೊ ಫ್ಯಾಷನ್ ಆಗಿ ನಮ್ಮ ಕೊರೋನಾ ಟೈಮಲ್ಲಿ ಏನಾಯ್ತು ಅಂದ್ರೆ, ಅದಕ್ಕಿಂತ ಮುಂಚೆ ನಾನು ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಸೊ ಕೊರೋನಾ ಟೈಮಲ್ಲಿ ಆಚೆ ಸಲ್ಲ ಈಚೆ ಸಲ್ಲ ಆಗ್ತಾ ಇತ್ತು. ಆಗ ಒಂದು ಧೈರ್ಯ ಮಾಡಿ ಏನಾದರೂ ಎಂತೂ ಕೆಲಸ ಮಾಡಿದರೆ ಒಂದೇ, ಅದಕ್ಕೆ ಈ ನಿರ್ಧಾರವನ್ನು ತಗೊಂಡೆ, ನಾನು ಕಲೆಯಲ್ಲೇ ಮುಂದುವರಿಯುವ, ಆಗುದಾಗ್ತಾ ಹೋಗ್ಲಿ. ಯಾಕಂತ ಹೇಳಿದ್ರೆ ನಾವು ಮಾಡುವಂಥ ಕೆಲಸದಲ್ಲಿ ಯಾವಾಗಲೂ ನಮಗೆ ಖುಷಿ ಇರಬೇಕು. ಬೇರೆ ಕೆಲಸದಲ್ಲಿ ಅಷ್ಟು ಹಣ ಇಷ್ಟು ಹಣ ಸಿಗ್ಬೋದು, ಬಟ್ ಖುಷಿ ಅನ್ನೋದಿರಲ್ಲ, ನೆಮ್ಮದಿ. ಶೈಲು ಅವರ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ನಿತೇಶ್ ಅಂತ, ಕೆಂಜಾರ್ನ ಮಾತಾಡ್ತಿದ್ದೆ. ಓಕೆ ಸರ್, ಮಾತಾಡಿ. ನಮ್ಮ ಜೊತೆಗೆ ಶೈಲೇಶ್ ಬೈಕಂಪಾಡಿದ್ದಾರೆ ಕಾರ್ಯಕ್ರಮದಲ್ಲಿ. ತುಂಬಾನೇ ಖುಷಿ ಆಯ್ತು ಶೈಲು. ಥ್ಯಾಂಕ್ ಯು ನಿತೇಶ್. ಅಂದ್ರೆ ಸರ್ ವಿಶೇಷವಾದ ಒಂದು ಪ್ರತಿಭೆ. ಓಕೆ, ನಮಗೆ ತುಂಬಾ ಖುಷಿ ಆಗ್ತದೆ ಈ ಟಿವಿಯಲ್ಲಿ ನೋಡಕ್ಕೆ. ಸರ್ ಏನ್ ಹೇಳ್ತೀರಾ ಸರ್ ಈ ಒಂದು ಪ್ರತಿಭೆಯ ಬಗ್ಗೆ? ಅಂದ್ರೆ ಬಹುಮುಖ ಪ್ರತಿಭೆ ಸರ್, ಕೇವಲ ಒಂದೇ ಖಂಡಿತ ಸರ್, ಒಂದೇ ಪ್ರತಿಭೆ ಅಲ್ಲ, ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಅಂದ್ರೆ ಅವರಿಗೆ ಯಾವುದೇ ರೀತಿಯ ಒಂದು ಇದಿಲ್ಲ, ಹಾಮ್ ಇಲ್ಲ. ಮನುಷ್ಯನಿಗೆ ಅದು ಮುಖ್ಯವಾಗಿದೆ ಸರ್. ಎಲ್ಲ ಇದ್ರೂ ಕೂಡ ಏನು ಇಲ್ಲದವ್ರ ತರ ಬದುಕ್ತಾರಲ್ಲ ಸರ್. ಹೌದು, ಆ ಒಂದು ಗುಣ ಮನುಷ್ಯರನ್ನ ಎಲ್ಲಿಗೂ ಕೊಂಡು ಹೋಗುತ್ತೆ. ನಿಜ ಸರ್ ಈ ಮಾತು. ಆ ಕಾರಣಕ್ಕಾಗಿ ಶೈಲು ಅವರನ್ನ ಬಹಳಷ್ಟು ಇಷ್ಟಪಡ್ತೀರ ತಾವು? ಖಂಡಿತ ಸರ್, ಖಂಡಿತ. ಅಂದ್ರೆ ನಮ್ದೇ ಹುಡುಗ, ನಮ್ದೇ ಫ್ಯಾಮಿಲಿ ಸಂಬಂಧ ಆಗ್ತಾರೆ. ತುಂಬಾ ಖುಷಿ ಆಯ್ತು ನೋಡಕ್ಕೆ. ಖಂಡಿತ. ಅಂದ್ರೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಅವ್ರಿಗೆ ಹೇಗೆ ಅಂತಾರೆ ಅಂದ್ರೆ ಎಲ್ಲ ಪ್ರತಿಭೆ ಇಲ್ಲ ಗೊತ್ತಿದ್ರು ಕೂಡ, ಅಂದ್ರೆ ಏನೋ ಇಲ್ಲದವ್ರ ತರ ಇರ್ತಾರಲ್ಲ, ಅದು ಆ ಒಂದು ಗುಣ ತುಂಬಾ ಇಷ್ಟ ಆಯ್ತು ಹಾಗೆ. ಓಕೆ, ಏನ್ ವಿಶ್ ಮಾಡ್ತೀರಾ ಸರ್ ನಿಮ್ಮ ಫ್ಯಾಮಿಲಿ? ಒಳ್ಳೇದಾಗ್ಲಿ, ದೇವರು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇವೆ ಸರ್. ಥ್ಯಾಂಕ್ ಯು ನಿತೇಶ್ ಅಣ್ಣ, ಅವ್ರು ಕೂಡ ಯೋಗ ಮಾಸ್ಟರ್. ಓಕೆ, ಧನ್ಯವಾದ ಸರ್, ನಿಮ್ಮ ಪ್ರೀತಿ. ಥ್ಯಾಂಕ್ಸ್. ಓಕೆ, ಸೊ ಅವರ ಮಾತುಗಳಲ್ಲಿ ಜೊತೆಗೆ ಅವರ ಅಂದರೆ ಮಾತುಗಳಲ್ಲೇ ಭಾವನೆಗಳ ಅರ್ಥ ಆಗ್ತಾ ಇದೆ. ತುಂಬ ಖುಷಿ ಪಡ್ತಾ ಇದ್ದಾರೆ ಇವತ್ತು ಶೈಲೇಶನ ಈ ಒಂದು ವೇದಿಕೆಯಲ್ಲಿ ನೋಡ್ತೀನಿ.
ಅದೇ ಶೈಲುವನ್ನು ಇಷ್ಟಪಡುವವರು ತುಂಬ ಮಂದಿ ಇದ್ದಾರೆ. ನನಗೆ ಗೊತ್ತಿಲ್ಲದೇನೆ ಇಷ್ಟಪಡುವವರು. ಯಾಕಂತ ಹೇಳಿದ್ರೆ ಶೈಲೇಶ್ ಈ ಒಂದು ಸಮಯದಲ್ಲಿ ಇಲ್ಲಿ ಕುತ್ಕೊಂಡಿದ್ದಾನೆ ಅಂತ ಹೇಳಕ್ಕೆ ಕಾರಣ ಮುಖ್ಯವಾಗಿ ನನ್ನೆಲ್ಲ ಸ್ನೇಹಿತರು, ನನ್ನೆಲ್ಲ ಫ್ಯಾಮಿಲಿ ಆಗಿರ್ಬೋದು, ನನ್ನೆಲ್ಲ ಊರಿನವರಾಗಿರ್ಬೋದು, ಅವರು ನೀಡಿದಂಥ ಸಪೋರ್ಟ್ ಯಾವುದುಂಟು ಅದು ನನ್ನನ್ನು ಇಲ್ಲಿ ತನಕ ನಿಂತ್ಕೊಂಡಿಸಿದೆ. ಇನ್ನು ಮುಂದೆ ಸಹ ಕೊಂಡೋಗೋದು ಅದು ಮಾತ್ರ. ಓಕೆ ಓಕೆ ಓಕೆ. ಸೊ ಇದು ನಿಮ್ಮ ಮಾತುಗಳು, ಮಾತುಗಳನ್ನು ಕೇಳಿಸುವಾಗಲೇ ಅವರಿಗೆ ಶೈಲುವಿನ ಬಗ್ಗೆ ಇದ್ದಂಥ ಪ್ರೀತಿ ಜಾಸ್ತಿ ಆಗುತ್ತೆ. ಇನ್ನೊಂದು ಕರೆ ಇದೆ ಸರ್. ಹಲೋ ಹಲೋ ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಕುಮಾರ್ ಮಾಲೆಮಾರ್ ಅಂತ. ಓಕೆ, ಮಾತಾಡಬೇಕು ಸರ್ ತಾವು. ಶೈಲೇಶ್ ಬೈಕಂಪಾಡಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹೌದು ಹೌದು ಹೌದು. ಓಕೆ, ಮಾತಾಡಿ ಸರ್. ಏನು ಹೇಳ್ತೀರಾ ಪ್ರತಿಭೆ ಬಗ್ಗೆ? ಪ್ರತಿಭೆ ಬಗ್ಗೆ ಒಳ್ಳೆ ಬಹುಮುಖ ಪ್ರತಿಭೆ ಶೈಲೇಶ್ ಬೈಕಂಪಾಡಿ. ಓಕೆ, ಥ್ಯಾಂಕ್ ಯು ಕುಮಾರಣ್ಣ. ಸರ್ ನನಗೆ ಇನ್ನೊಂದು ಖುಷಿ ಸರ್, ಒಂದೇ ಹೆಸರು. ಕುಮಾರ್ ಅಲ್ಲ, ನಮ್ಮ ಹೆಸರು ಕೂಡ ಒಂದೇ ರೀತಿ ಇದೆ ಅಲ್ಲ ಅಂತ. ಸರ್ ಹೇಳಿ. ಕನೆಕ್ಟ್ ಮಾಡ್ತೀರಾ? ಇದ್ದೇನೆ, ಮಾತಾಡ್ತಾ ಇದ್ದೇನೆ, ಹೇಳಿ. ಬಲ್ಲೆ ಕುಮಾರ್. ಶೈಲೇಶ್ ಬಲ್ಲೆ ಕುಮಾರಣ್ಣ. ನಿಜವಾಗಿ ನೀವು ಒಳ್ಳೆ ಪ್ರತಿಭೆ. ಯಾಕಂದ್ರೆ ಇವತ್ತು ನಾಟಕ ಇದ್ದು ಇವತ್ತು ಅಲ್ಲಿ ಒಂದು ಇದರಲ್ಲಿ ಬಂದು ಕೂತಿದ್ದಾರೆ. ನಿಜವಾಗಿ ಮತ್ತೆ ಯಾಕೆಂದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಒಳ್ಳೆ ಕಲಾವಿದ. ಓಕೆ, ಖಾಲಿ ಆರ್ಟಿಸ್ಟ್ ಅಲ್ಲವೇ, ಮತ್ತೆ ಕಲಾವಿದರಾಗಿ ಎಲ್ಲಾ ರೀತಿಯಲ್ಲಿ. ಯಾಕೆಂದ್ರೆ ಇವತ್ತು ನಾಟಕ ರಂಗದಲ್ಲಿ ಕೂಡ ಪೌರಾಣಿಕವಾಗಿ, ಹಾಸ್ಯಮಯವಾಗಿ, ಕುಡುಕನ ಪಾತ್ರದಲ್ಲಿ ಎಲ್ಲಾ ಪಾತ್ರದಲ್ಲಿ ಮಿಂಚಿದ್ದಾರೆ. ನಿಜವಾಗಿ ಒಂದು ಕಲಾವಿದ ಆದ ನಂತರ ಅವರಿಗೆ ಒಂದು ಅಹಂಕಾರ ಬರುತ್ತೆ. ಯಾಕಂದ್ರೆ ಅದು ನಿಮ್ಮ ಹತ್ರ ನಾನು ನೋಡ್ಲಿಲ್ಲ. ಯಾಕಂದ್ರೆ ನಾನು ಕೂಡ ಒಂದು ನಾಟಕದಲ್ಲಿ ಇದು ಮಾಡ್ತಿರುವಾಗ ನೀವು ಬಂದು ಮಾತ್ರ ಮಾಡಿ ಹೋಗಿದ್ದೀರ. ನಿಜವಾಗಿ ಇನ್ನಷ್ಟು ನಿಮ್ಮ ಪ್ರತಿಭೆ ಎಲ್ಲ ರಾಜ್ಯ ದೇಶಗಳಲ್ಲಿ ಕಾಣ್ತದೆ. ಖಂಡಿತವಾಗಿ ಧನ್ಯವಾದಗಳು. ನನಗೆ ತುಂಬಷ್ಟು ಅವಕಾಶವನ್ನು ಕೊಟ್ಟವರು ಕುಮಾರ್ ಮಾರೇವಾರ್. ಅವರು ಕೂಡ ಒಬ್ಬ ಸಂಘಟಕ, ಒಬ್ಬ ಕಲಾವಿದ, ಒಬ್ಬ ನಿರೂಪಕ. ಅವರಲ್ಲಿ ಕೂಡ ಬಹುಮುಖ ಪ್ರತಿಭೆ ಇದೆ. ಆದರೂ ಕೂಡ ನಮ್ಮಂಥ ಯುವ ಕಲಾವಿದರನ್ನು ಬೆಳೆಸುವಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ಕುಮಾರ್ ಮಾರೇವಾರ್ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಕುಮಾರ್. ಪ್ರೀತಿ ಇಟ್ಟು ಕರೆ ಮಾಡಿದ್ದಾರೆ. ಒಬ್ಬ ನಿಮಗೆ ನಿರ್ದೇಶನವನ್ನ ಮಾಡಿದವರು, ಜೊತೆಗೆ ನಿಮಗೆ ನಿಮ್ಮ ಯಶಸ್ಸಲ್ಲಿ ಖುಷಿ ಪಟ್ಟವರು, ಬಹಳಷ್ಟು ಖುಷಿಯಿಂದ ಕರೆ ಮಾಡಿದರು. ನೀವು ಮಾತಲ್ಲಿ ಹೇಳಿದ್ರಿ, ಅಂದರೆ ನಮ್ಮ ಯಶಸ್ಸಾಗಲಿ, ನಮ್ಮ ಖುಷಿ ಇವತ್ತು ಏನಿದ್ದೇವೆ ಎಲ್ಲದಕ್ಕೂ ಕೂಡ ಸ್ನೇಹಿತರು, ಮನೆಯವರು, ನಮ್ಮನ್ನು ಪ್ರೀತಿಸುವವರು ಕಾರಣ ಅಂತ. ಸೊ ಇದೇ ನಿಮ್ಮನ್ನು ಒಂದು ದೊಡ್ಡ ಹಂತಕ್ಕೆ ಬೆಳೆಸ್ತಾ ಹೋಗ್ತಾ ಇದೆ. ಖಂಡಿತ ಖಂಡಿತ. ಸೊ ಕಾಲೇಜು ದಿನಗಳ ಬಗ್ಗೆ ಹೇಳೋದಾದರೆ, ಶಾಲೆ ಅಥವಾ ಕಾಲೇಜು ಆ ದಿನಗಳಲ್ಲಿ ಶೈಲೂರು ಹೇಗಿದ್ರು, ಆ್ಯಕ್ಟಿವಿಟೀಸನ್ನು ಹೇಗೆ ನೋಡ್ತಾ ಇದ್ರು ಅಂತ? ಅಂದರೆ ಶಾಲೆಯಲ್ಲೇ ಅದು ಎಲ್ಲ ನಾಟಕ ಆಗಿರ್ಬೋದು, ಫ್ಯಾನ್ಸಿ ಡ್ರೆಸ್, ಡ್ಯಾನ್ಸ್, ಅದು ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಅದೇ ನನಗೆ ಒಂದು ಕ್ರೇಜ್. ಯಾವಾಗ ಸ್ಕೂಲ್ ಡೇ ಬರ್ತದೆ, ಯಾವಾಗ ಬೇರೆ ಸ್ಕೂಲಿಗೆ ಹೋಗಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಿಗ್ತದೆ ಅಂತ. ಸೊ ಸ್ಕೂಲ್ ಲೈಫ್ ಆದಮೇಲೆ ಕಾಲೇಜ್, ನಾನು ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಲ್ಲಿ ಡಿಗ್ರಿಯಿಂದ MCom ತನಕ ಅಲ್ಲೇ 7 years ಸ್ಟಡೀಸ್ ಮಾಡಿದ್ದು. ಸೊ ಕಾಲೇಜಲ್ಲಿ ನನಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನನಗೆ ನನ್ನ ಕಾಲೇಜಲ್ಲಿ. ಯಾಕಂತ ಹೇಳಿದರೆ ನಾನು ಕಲಾ ಜೀವನದಲ್ಲಿ ಒಂದಷ್ಟು ಸಾಧನೆ ಮಾಡಲಿಕ್ಕೆ ಕಾರಣವಾದದೇ ನನ್ನ ಕಾಲೇಜು. ಅದರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ ಸರ್. ಹಲೋ 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 ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಮಸ್ತೆ, ನಾನು ಕಿರಣ್ ಅಂತ, ಓಕೆ, ಪಕ್ಷಿಗೆರೆಯಿಂದ ಮಾತಾಡ್ತಿದ್ದೇನೆ. ಮಾತಾಡಬೇಕು ಕಿರಣ್ ಅವರೇ. ಪ್ರತಿಭೆಯ ಪ್ರತಿಹೆಜ್ಜೆ ಕಾರ್ಯಕ್ರಮದಲ್ಲಿ ಇವತ್ತು ಶೈಲೇಶ್ ಬೈಕಂಪಾಡಿ ಇದ್ದಾರೆ. ಹೌದು, ಮೊದಲನೇದಾಗಿ ಸ್ಪಂದನ ವಾಹಿನಿಯನ್ನು ಅಭಿನಂದಿಸಬೇಕು ಈ ಒಂದು ಸಂದರ್ಭದಲ್ಲಿ. ಇವತ್ತೊಂದು ಪ್ರತಿಭೆಯ ಪ್ರತಿಹೆಜ್ಜೆ ಒಂದು ಕಾರ್ಯಕ್ರಮಕ್ಕೆ ಸೂಟ್ ಆಗುವಂತಹ ಒಂದು ಒಳ್ಳೆಯ ಪ್ರತಿಭೆಯನ್ನು ನೀವು ಸಂದರ್ಶಿಸ್ತಾ ಇದ್ದೀರಿ. ಯಾಕಂದ್ರೆ ಇವತ್ತು ಶೈಲೇಶ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಇರದೇ ಇರುವಂತಹ ಕ್ಷೇತ್ರ ಇಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿರುಚಿಯನ್ನು ಹೊಂದಿ ಇರುವಂತಹವರು. ಇನ್ನೊಂದು ಹೆಮ್ಮೆಯ ವಿಚಾರ ಏನಂದ್ರೆ ಅವರೊಟ್ಟಿಗೆ ಹಲವಾರು ವೇದಿಕೆಗಳಲ್ಲಿ ನನ್ಗೂ ಒಂದು ಭಾಗವಹಿಸುವಂತ ಅವಕಾಶವೂ ಸಿಕ್ಕಿದೆ. ಉದಾಹರಣೆಗೆ ಒಂದು ಕ್ವಿಜ್ ಕಾಂಪಿಟಿಷನ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ. ಹಾಗಾಗಿ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ, ಡೈರೆಕ್ಟ್ ಆಗಿ ಹೇಳ್ತೇನೆ, ಶೈಲೇಶ್ ಅವರ ಈ ಒಂದು ಕಲಾ ಜೀವನ ಇದೇ ರೀತಿಯಲ್ಲಿ ಮುಂದುವರಿತಾ ಹೋಗ್ಲಿ, ಇನ್ನಷ್ಟು ಅವರಿಗೆ ಅವಕಾಶಗಳು ಸಿಕ್ತಾ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಲಭಿಸ್ಲಿ ಅಂತ ನಾನು ಕೂಡ ಹಾರೈಸ್ತೇನೆ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಓಕೆ, ತಾವು ಏನು ಶಾಲಾ ಜೀವನ ಇರ್ಬೋದು ಅಥವಾ ಕಾಲೇಜು ಜೀವನದಲ್ಲಿ, ಅಂದರೆ
ಎಲ್ಲಿ ವೇದಿಕೆ ಸಿಗುತ್ತೆ ಅಂತ ಕಾಯ್ತಾ ಇದ್ರಿ, ಜೊತೆಗೆ ಸಿಕ್ಕ ವೇದಿಕೆಯನ್ನು ಸರಿಯಾಗಿ ಸದ್ಬಳಕೆಯನ್ನು ಕೂಡ ಮಾಡ್ತಾ ಇದ್ರಿ ಅನ್ನುವಂಥದ್ದು. ನಿಮ್ಮ ಜೀವನದಲ್ಲಿ ಇಟ್ಟಂತಹ ಹೆಜ್ಜೆಗಳಿರ್ಬೋದು, ಶೈಲು ಅನ್ನುವಂಥ ಪ್ರತಿಭೆಯನ್ನು ಬೈಕಂಪಾಡಿಯ ಆ ಜನ ಯಾಕಾಗಿ ಪ್ರೀತಿಸ್ತಾ ಹೋದರು, ಜೊತೆಗೆ ಆ ಕಲೆಯಲ್ಲಿ ಸಿಕ್ಕಂಥ ಅವಕಾಶಗಳನ್ನು ಬಳಸ್ತಾ ಯಾವೆಲ್ಲ ಕಲಾ ಪ್ರಕಾರಗಳಲ್ಲಿ ಪ್ರಯತ್ನವನ್ನು ಮಾಡಿದರು ಎಲ್ಲವನ್ನು ಕೂಡ ಅವರ ಮಾತುಗಳಲ್ಲಿ ನಾವು ಕೇಳಲಿಕ್ಕಿದ್ದೇವೆ. ಅದಕ್ಕೆ ಮುನ್ನ ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಶೈಲೇಶ್ ಬೈಕಂಪಾಡಿ ಇದ್ದಾರೆ. ಅವರ ಜೀವನದ ವಿಚಾರಗಳನ್ನು ಅವರ ಮಾತುಗಳಲ್ಲಿ ನಾವು ಕೇಳ್ತಾ ಇದ್ವಿ. ಶೈಲೇಶ್ ಅವ್ರ ಜೊತೆ ನಾವು ಮಾತನಾಡ್ತಾ ಇದ್ದೆ. ಅಂದರೆ ಶಾಲಾ ಕಾಲೇಜು ಜೀವನಗಳಲ್ಲಿ ಆ ಸಂದರ್ಭಗಳಲ್ಲಿ ವೇದಿಕೆಯ ತುಡಿತಾ ಇತ್ತು, ತಾವು ಅದನ್ನು ಸದ್ಬಳಕೆ ಮಾಡ್ತಾ ಇದ್ರಿ. ಸೊ ಅಲ್ಲಿ ಸಿಕ್ಕಂಥ ಪ್ರಶಸ್ತಿಗಳಿರ್ಬೋದು, ಅಲ್ಲಿ ಸಿಕ್ಕಂಥ ಗೌರವಗಳಿರ್ಬೋದು, ಇಂದಿನ ದಿನದ ಖುಷಿಯನ್ನು ಅವತ್ತೇ ನಿರ್ಧರಿಸಿತ್ತು. ಆದರೆ ನಮಗೆ ಗೊತ್ತಿರೋದಿಲ್ಲ ಅವತ್ತೇ ನಮಗೆ ನಿರ್ಧಾರ ಆಗಿದೆ ಅನ್ನುವಂಥದ್ದು. ಸೊ ಇವಾಗ ನೆನಪು ಮಾಡಿಕೊಂಡಾಗ ಅಂಥ ವೇದಿಕೆಗಳು, ಅಲ್ಲಿ ಸಿಕ್ಕಂಥ ಗೌರವಗಳು ಹೇಗನ್ನಿಸ್ತದೆ ನಿಮಗೆ? ಖಂಡಿತವಾಗಿಯೂ ಆವಾಗ ನಮಗೆ ಅನಿಸ್ಲಿಕ್ಕೆ ಇರಲಿಲ್ಲ ನಾನು ಮುಂದೆ ಇದನ್ನೇ ನಾನು ಆಯ್ಕೆ ಆಗಿರ್ತೇನೆ, ಇದೇ ರಂಗದಲ್ಲಿ ಮುಂದುವರಿತೇನೆ, ಇದೇ ಜೀವನ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಖಂಡಿತವಾಗಿಯೂ ಗೊತ್ತಾಗಿರಲಿಲ್ಲ. ಆಗಿನ ಮಟ್ಟಕ್ಕೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಯಾವುದಾದ್ರೂ ಪ್ರೈಸ್ ಬಂದರೆ, ಪ್ರೈಸ್ ಬರಲಿಲ್ಲ ಆದರೆ ನಮಗೆ ಅದು ಇನ್ನೆಷ್ಟಿಗೆ ಏನಾದರೂ ಅದರಿಂದ ಹೊಸತನವನ್ನು ಏನಾದರೂ ಮಾಡುವ ಎನ್ನುವುದಕ್ಕೂ ಕೂಡ ಒಂದು ಸಾಧ್ಯತೆ ಇತ್ತು. ಓಕೆ, ಒಂದು ಕರೆ ಇದೆ ಸರ್. ಹಲೋ, ಎಸ್, ಕರೆ ಕಟ್ಟಾಗಿದೆ, ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ಸೊ ಕಾಲೇಜು ಜೀವನದಲ್ಲಿ ಒಂದಷ್ಟು ವೇದಿಕೆಗಳು, ಅಲ್ಲಿ ಸಿಕ್ಕಂಥ ಗೌರವಗಳು ಇಂದಿನ ದಿನವನ್ನು ನಿರ್ಧರಿಸಿತ್ತು. ಆದರೆ ಅವತ್ತು ಒಂದು ಪ್ರೈಸ್ ಸಿಗದೇ ಇರಲಿ, ವೇದಿಕೆ ಸಿಗುವಾಗ ಒಂದು ಆಗ್ತಾ ಇದ್ದ ಖುಷಿಯೇ ಬೇರೆ ಅಲ್ವಾ? ಖಂಡಿತ. ಓಕೆ, ಸೊ ನೀವು ಕೇವಲ ಒಬ್ಬ ನಟನಾಗಿ ಅಥವಾ ಒಬ್ಬ ನಿರೂಪಕನಾಗಿ ಅಥವಾ ಒಬ್ಬ ಚಿತ್ರಕಲಾವಿದನಾಗಿ ಉಳಿದಿಲ್ಲ, ಬೇರೆ ಬೇರೆ ವಿಚಾರಗಳಲ್ಲಿ ಪ್ರಯತ್ನವನ್ನು ಮಾಡಿದ್ದೀರ. ಇವಾಗ ನಾನು ನೇರವಾಗಿ ಕೇಳೋದಾದರೆ, ಯಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀರ ನೀವು? ಡ್ರಾಯಿಂಗ್ ಅಲ್ಲ, ಅದರಲ್ಲೂ ವಿಧಗಳಿದೆ. ಟೋಟಲ್ಗೆ ಒಂದು ಲಿಸ್ಟ್ ಕೊಡೋದಾದರೆ ಹೇಳಿ ಸರ್. ಲಿಸ್ಟ್ ಅಂದರೆ ನಾನು ಯಾವೆಲ್ಲ ಮಾಡಿದ್ದೇನೆ ಅಂತ ನನಗೆ ನೆನಪಿಲ್ಲ. ಅಂತ ಹೇಳಿದರೆ ಬಾಲ್ಯದಲ್ಲಿ ಫ್ಯಾನ್ಸಿ ಡ್ರೆಸ್ ಆಗಿರ್ಬೋದು, MC ಎಲ್ಲ ಮತ್ತೆ ಮಾಡಲಿಕ್ಕೆ ನಾನು ಕಲ್ತದ್ದು. ಮಾತಾಡ್ತಿದ್ದೆ ಯಾವುದಾದ್ರೂ ಇದು ಕೊಟ್ಟರೆ. ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ ಸ್ಕೂಲಲ್ಲಿರುವಾಗ. ಆಮೇಲೆ ಸ್ಕೂಲಲ್ಲಿರುವಾಗ ಮಿಮಿಕ್ರಿ ಎಲ್ಲ ಮಾಡ್ತಾಯಿದ್ದೆ, ಈಗ ಮಾಡಲ್ಲ, ಮಿಮಿಕ್ರಿ ಮಾಡ್ತಾಯಿದ್ದೆ. ಆಮೇಲೆ ಕಾಲೇಜಲ್ಲಿ ಕಾಯಿನ್ ಕಲೆಕ್ಷನ್ಸ್ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಪೇಂಟಿಂಗಲ್ಲಿ ಬೇರೆ ಬೇರೆ ಟ್ರೈ ಮಾಡ್ತಾಯಿದ್ದೆ. ಅಂದರೆ ಸ್ಕೂಲಲ್ಲಿರುವಾಗ ನಾನು
ಸ್ಕೂಲಲ್ಲಿ ಕಾಲೇಜಲ್ಲಿ ಇರುವಾಗ ಆರ್ಟಿಸ್ಟ್ ಆಗಿರಲಿಲ್ಲ. ನಾನು ಆರ್ಟಿಸ್ಟ್ ಈಗ ಆಗಿದ್ದೇನೆ ಅಂತ ಹೇಳಲಿಕ್ಕೆ ನನಗೇನೆ ನಂಬಲಿಕ್ಕೆ ಆಗಲ್ಲ. ನಾನು ಯಾವಾಗ ಈ ಆರ್ಟಿಸ್ಟ್ ಆದ ಅಂತ ಹೇಳಿದರೆ, ನಾನು ಯಾಕೆ ಆರ್ಟಿಸ್ಟ್ ಆದ ಅಂತ ಹೇಳಿದರೆ ನನಗೆ ಎಲ್ಲ ಸಪೋರ್ಟ್ ಸಿಕ್ತು. ಒಂದು ಚಿತ್ರ ಮಾಡುವಾಗ ಒಳ್ಳೇದುಂಟು ಅದನ್ನೇ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಹೋದೆ. ಆ ಆರ್ಟಿಸ್ಟ್ ಲೈಫಿಗೆ ಅದು ಬಂತು. ಆಮೇಲೆ ನಾಟಕ, MC, ಆಮೇಲೆ ಮೇಕಪ್ಸ್ ಹಾಗೆಯೇ ನಾನು ಯಕ್ಷಗಾನಕ್ಕೆ ನನ್ನ ಕಾಲೇಜ್ ಜೀವನದಲ್ಲಿ ನಾನು ಆರಂಭಿಸಿದೆ. ಯಕ್ಷಗಾನ ನನ್ನ ಗುರುಗಳಾದ ದಿನಕರ್ ಪಚ್ಚನಾಡ್ ಸರ್ ಅವರು ಕಾಲೇಜಲ್ಲಿ ಕಲಿಸ್ತಾ ಇದ್ರು. ಸೊ ಯಕ್ಷಗಾನದ ತುಡಿತ ಏನಿತ್ತು ಅದು ನನ್ನನ್ನು ಮೇಕಪ್ಸ್ ಪ್ರಸಾದನ ಕ್ರಿಯೆ ಏನು ಅಂತ ಹೇಳ್ತೇವೆ, ಅದು ಕಲೀಲಿಕ್ಕೆ ನನಗೆ ಯಕ್ಷಗಾನದಿಂದ ಸಾಧ್ಯ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ. ಸೊ ಕಾಲೇಜು ಜೀವನದಲ್ಲಿ ನೀವು ಯಕ್ಷಗಾನಕ್ಕೂ ಕೂಡ ಹೆಜ್ಜೆ ಇಡ್ತೀರಾ. ಅದು ನಿಮಗೆ ಡ್ರೀಮ್ ಇತ್ತು ಸರ್ ಯಕ್ಷಗಾನ ಹೋಗ್ಬೇಕನ್ನುವಂಥದ್ದು? ಡ್ರೀಮ್ ಇರಲಿಲ್ಲ. ಆದರೆ ಯಕ್ಷಗಾನ ಅಂತ ಹೇಳಿದರೆ ನಮಗೊಂದು ಏನೋ ಕರಾವಳಿಗರಿಗೆ ಅದೊಂದು ವಿಶೇಷವಾದ ಒಂದು ಆಕರ್ಷಣೆ. ಯಾಕಂತ ಹೇಳಿದರೆ ನಮ್ಮ ನಾಡಿನ ಕಲೆ, ಅದರಲ್ಲಿ ಬಣ್ಣ ಬಣ್ಣದ ವೇಷಗಳು, ಅದರಲ್ಲಿ ಕೂಡ ವಿಶೇಷವಾಗಿ ಮಹಿಷಾಸುರ ಆಗಿರ್ಬೋದು, ದೊಡ್ಡ ದೊಡ್ಡ ವೇಷಗಳು ಬರುವಾಗ ಖಂಡಿತವಾಗಿಯೂ ಒಂದು ಮಂಗಳೂರಿಗನಾಗಿ ಒಬ್ಬ ತುಳುವನಾಗಿ ಖಂಡಿತವಾಗಿಯೂ ಅದು ಆಕರ್ಷಣೆ ಪಡುವಂಥ ವಿಷಯವೇ. ಆದಮೇಲೆ ಶೈಲೇಶ್ ಅವರು ಒಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ದಯಮಾಡಿ TV ಕರೆ ಕಟ್ಟಾಗಿದೆ, ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ಆಮೇಲೆ ಏನಾಯಿತು ಅಂದರೆ ಯಕ್ಷಗಾನಕ್ಕೆ ಖಂಡಿತ ಒಂದು ಒಲವು ಇದ್ದೇ ಇರುತ್ತೆ, ಒಬ್ಬ ತುಳುವನಾಗಿ ಅದು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಂತ. ಆಮೇಲೆ ಪ್ರಯತ್ನಗಳು ಹೇಗಾಯಿತು? ಯಕ್ಷಗಾನ ಮೊದಲಿಗೆ ನಾನು PUCಯಲ್ಲಿರೋ ಒಂದು ಕಾಂಪಿಟಿಷನ್ ಬಂತು. ಆಗ ಮೊದಲು ವೇಷ ಮಾಡುವಾಗಲೇ ನನಗೊಂದು ಮೀನಾಕ್ಷಿ ಕಲ್ಯಾಣ ಎನ್ನುವಂಥ ಪ್ರಸಂಗ, ಅದರಲ್ಲಿ ಕೂಡ ಈಶ್ವರಂದು ನನಗೆ ಇದು ಕೊಟ್ಟದ್ದು ಮೇನ್ ಹೀರೋ ರೋಲ್ ಅದು ಯಕ್ಷಗಾನದಲ್ಲಿ. ಆಗ ಒಂದು ದೊಡ್ಡ ತ್ರಿಶೂಲ ಕೊಟ್ಟಿದ್ರು. ನನಗೆ ಅದೇ ಟೆನ್ಷನ್ ಆಗ್ತಾ ಇತ್ತು, ಈ ದೊಡ್ಡ ತ್ರಿಶೂಲ ಹಿಡಿದು ಹೇಗೆ ದಿಗಿನ ತೆಗೆಯುವುದು, ಯಾರ್ದಾದ್ರೂ ಮಂಟೆ ಕಟ್ಟಾದ್ರೆ ಅಲ್ಲ. ಸೊ ಆ ಥರ ಎಲ್ಲ ಕಾಲ್ಪನಿಕ. ಬಟ್ ನನ್ನ ಗುರುಗಳು ಒಳ್ಳೆ ಕ್ರಮಬದ್ಧವಾಗಿ ಸಾಂಪ್ರದಾಯಿಕವಾಗಿ ನನಗೆ ಕಲಿಸಿದ್ದರಿಂದ ಆ ಯಕ್ಷಗಾನದ ಫಲವಾಗಿ ಇವತ್ತು ಏನಾದರೂ ನಾನು ಮಾತಾಡ್ತಾ ಇದ್ದರೆ, ನಾನು ಏನಾದರೂ ಬಣ್ಣಗಾರಿಕೆ ಮಾಡ್ತಾ ಇದ್ದರೆ, ಏನಾದರೂ ಸ್ಟೇಜ್ ಫಿಯರ್ ಹೋಗಿದ್ರೆ ಅದೆಲ್ಲ ಯಕ್ಷಗಾನ ನನಗೆ ಪೂರಕ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಖಂಡಿತ ಸರ್. ಆ ಒಂದು ಸಂದರ್ಭದಲ್ಲಿ ಸಿಕ್ಕಂಥ ಗುರುಗಳು, ಅವರು ಕೊಟ್ಟಂಥ ನಿರ್ದೇಶನ ಅನ್ನುವಂಥದ್ದು ಇವತ್ತು ನಿಮ್ಮನ್ನು ಆ ಒಂದು ಕ್ಷೇತ್ರದಲ್ಲಿ ಇರುವಂಥ ಒಂದು ಭಯ ಇರ್ತದೆ ಸರ್ ಪ್ರತಿಯೊಬ್ಬ ಕಲಾವಿದನು, ಅದನ್ನು ದೂರ ಮಾಡ್ತದೆ ಅಂತ. ಒಂದು ಧೈರ್ಯ ಕೊಡುವಂಥ ಗುರುಗಳಿದ್ರೆ ಖಂಡಿತ ಯಶಸ್ಸು ಸಿಗೋದು ಸಾಧ್ಯ ಇರುತ್ತೆ. ಈ ಯಕ್ಷಗಾನ ಬಿಟ್ಟು ಡ್ರಾಯಿಂಗ್ ಅಂತ ಬಂದಾಗ ಬಾಲ್ಯದಲ್ಲಿ ತಾವು ಮಾಡ್ತಾ ಇದ್ರಿ, ಡ್ರಾಯಿಂಗನ್ನು ಪ್ರಯತ್ನ ಮಾಡ್ತಾ ಇದ್ರಿ, ಅದಕ್ಕೆ ಒಂದು ಸರಿಯಾದ ರೂಪ ಬರ್ತಾ ಇದೆ ಅಂತ ಯಾವಾಗ ಆಯಿತು ಸರ್? ಅದೇ ಸರಿಯಾದ ರೂಪ ಅಂತ ಬರ್ತಾ ಇದ್ದದೇ ನಾನೆಲ್ಲ ಕಾಲೇಜೆಲ್ಲ ಬಿಟ್ಟಾದ್ಮೇಲೆ ನನಗೆ ಅಂತ ಅನಿಸಿತ್ತು. ಯಾಕಂತ ಹೇಳಿದರೆ ಅದಕ್ಕಿಂತ ಮುಂಚೆ ನಾನು ಮಾಡಿ ಸುಮ್ಮನೆ ಕಾಲೇಜ್ ಬೋರ್ಡಿಗೆ ಟೀಚರ್ಸ್ ನೋಟಿಸ್ ಬೋರ್ಡಿಗೆಲ್ಲ ಹಾಕ್ಲಿಕ್ಕೆ ಮಾತ್ರ ಮಾಡ್ತಾ ಇದ್ದದ್ದು, ಬೇರೆ ಎಲ್ಲಿ ಸಹ ಮಾಡ್ತಾ ಇರಲಿಲ್ಲ. ಮತ್ತು ಮನೆಯಲ್ಲಿ ಖಾಲಿ ಗೋಡೆ ಇರ್ತದಲ್ಲ, ಅದರಲ್ಲಿ ನನ್ನದೇ ಗೀಚ್ಕೊಂಡು ಏನೆಲ್ಲ ಮಾಡ್ತಾ ಇದ್ದೆ. ಸೊ ಅದು ನಾನು ಕಾಲೇಜ್ ಬಿಟ್ಟ ಮೇಲೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹಾಕಿದ ಮೇಲೆ ಜನಗಳಿಂದ ಒಳ್ಳೆ ಪ್ರತಿಕ್ರಿಯೆ ಬರಲಿಕ್ಕೆ ಶುರುವಾಯಿತು. ಹಾಗೆ ಏನಾದರೂ ಇದರಲ್ಲೇ ಮಾಡಬೇಕಂತ ನನಗೆ ಅನಿಸುತ್ತೆ. ಯಾಕಂತ ಹೇಳಿದರೆ ಸಣ್ಣಗಿರುವಾಗಲೇ ನಾನು ಚಿತ್ರ ಮಾಡುವಾಗ ನನಗೆ ಅಪ್ಪನ ಹತ್ರ ಒಂದು ಹೇಳ್ತಾ ಇದ್ದೆ, ಮೊದಲೆಲ್ಲ ಉದಯವಾಣಿ ಪೇಪರಲ್ಲಿ ಒಂದು ಚಿತ್ರದೊಂದಿಗೆ ನಮ್ಮ ಫೋಟೋ ಹಾಕಿ ಎಲ್ಲ ಬರ್ತಾಗ ನನಗೆ ಒಂದು ಕನಸಿತ್ತು, ನಂದು ಕೂಡ ಉದಯವಾಣಿ ಪೇಪರಲ್ಲಿ ನಾನು ಮಾಡಿದಂಥ ಚಿತ್ರ ಬರಬೇಕು, ನನ್ನ ಫೋಟೋ. ಅದಕ್ಕೆ ನಾನು ಮನೆಯಲ್ಲಿ ತುಂಬ ಚಿತ್ರ ಮಾಡಿ ಕೊಡ್ತಾ ಇದ್ದೆ ಅಪ್ಪನಿಗೆ, ನಂದೊಂದು ಪೇಪರಲ್ಲಿ ಬರುವಾಗಿ ಮಾಡಿ ಫೋಟೋ. ಅವ್ರು ಆಗ್ತೇನೆ ಅವರಿಗೆ ಸಹ ಅದರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಅವ್ರು ಆಗ್ತೇನೆ ನಾನು ಗಡಿ ಪೇಪರ್ ಹೋಗಿ ನೋಡುದು ಎಲ್ಲರ ಮನೆಗೆ ಹೋಗಿ, ನಂದು ಫೋಟೋ ಈ ಸಲ ಬಂದಿದ್ದ, ಈ ಸಲ ಬಂದಿದ್ದ, ಇದೆಲ್ಲ ಪ್ರೈಮರಿಯಲ್ಲಿ ಇರುವಾಗ. ಸೊ ಆ ಕ್ರೇಜ್ ಅನ್ನುವಂಥದ್ದು ಅವಾಗಲೇ ಇತ್ತು ನಿಮ್ಮಲ್ಲಿ, ಚಿತ್ರದಲ್ಲಿ ನಾನು ಗುರುತಿಸ್ಕೊಳ್ಬೇಕು ಅಂತ. ಅವಾಗಿನ ಕ್ರೇಜ್ ಇವಾಗ ನಿಮ್ಮ ಕಲೆಯಿಂದಾಗಿ, ನಿಮ್ಮ ಚಿತ್ರಕಲೆಯಿಂದಾಗಿ ಒಂದಷ್ಟು ಜನ ನಿಮ್ಮನ್ನು ಗುರುತಿಸ್ತಾರೆ. ಸೊ ಇದನ್ನು ನೋಡುವಾಗ ಹೇಗನ್ನಿಸ್ತದೆ ಅಂತ? ಖಂಡಿತವಾಗಿಯೂ ಯಾರನ್ನಾದರೂ ಗುರುತಿಸಿದ್ರೆ, ಯಾರಾದರೂ ನಮ್ಮನ್ನು ಖಂಡಿತವಾಗಿಯೂ ಖುಷಿ ಆಗ್ತದೆ. ವಿಶೇಷವಾಗಿ ನನ್ನ ಫ್ಯಾಮಿಲಿಯವರಿಗೆ ಆಗಿರ್ಬೋದು, ಅವರಿಗೆ ಸಹ ಖಂಡಿತವಾಗಿಯೂ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಶೈಲು ಎನ್ನುವ ಖಾಲಿ ನನ್ನ ಒಬ್ಬನಿಗೆಲ್ಲ, ನನ್ನ ಫ್ಯಾಮಿಲಿಗೆಲ್ಲ, ಈಗ ನಾನು ಇಡೀ ಊರೇ ನಮ್ಮನ್ನು ಇಷ್ಟಪಡುವವರು. ಹಾಗಾಗಿ ಏನಾದರೂ ಈಗ ಶೈಲೇಶ್ನೊಟ್ಟಿಗೆ ಶೈಲೇಶ್ ಬೈಕಂಪಾಡಿ ಅನ್ನೋದು ಸೇರಿದೆ. ನಾನು ಏನಾದರೂ ಒಳ್ಳೆಯದು ಮಾಡಿದರೂ ಕೂಡ ಆ ಊರಿಗೆ ಬರ್ತದೆ, ನಾನು ಏನಾದರೂ ಕೆಟ್ಟದ್ದು ಮಾಡಿದರೂ ಕೂಡ ನಿಮ್ಮ ಬೈಕಂಪಾಡಿಯ ಹುಡುಗ, ನಿಮ್ಮ ಮನೆಯ ಹುಡುಗ. ಹಾಗಾಗಿ ನಾವು ಏನಾದರೂ ಒಳ್ಳೆಯದು ಮಾಡಬೇಕು, ಏನಾದರೂ ಜನ ಮೆಚ್ಚುವ ಅಂತ ಕೆಲಸ ಮಾಡಬೇಕು ಎನ್ನುವುದು ನನ್ನ ಉದ್ದೇಶ ಅಷ್ಟೇ ಸರ್. ಓಕೆ. ಖಂಡಿತ ಆ ಒಳ್ಳೆಯ ಉದ್ದೇಶ ಇರೋದ್ರಿಂದಲೇ ಇಡೀ ಊರು ನಿಮ್ಮ ಜೊತೆ ನಿಂತಿದೆ.
ಊರು ಮಾತ್ರ ಅಲ್ಲ, ನಿಮ್ಮ ಸಂಬಂಧಿಕರು ಇರ್ಬೋದು, ನಿಮ್ಮ ಸ್ನೇಹಿತರು ಇರ್ಬೋದು, ಎಲ್ಲರೂ ಕೂಡ ಜೊತೆಯಾಗಿ ನಿಂತಿದ್ದಾರೆ. ಈ ಎಜುಕೇಷನ್ ಅನ್ನುವಂಥದ್ದು ಎಲ್ಲಿವರೆಗೆ ಬಂತು ನಿಮ್ಮದು? ಅಂದರೆ ಕಾಲೇಜು ಅಂತ ಬಂದಾಗ ಯಾವೆಲ್ಲ ವಿಚಾರಗಳನ್ನು ಕಲಿತ್ಕೊಂಡ್ರಿ ಅಂತ? ಅದೇ ಕಾಲೇಜಲ್ಲಿ ನಾನು PUCಯಲ್ಲಿ ಕಾಮರ್ಸ್, ಆಮೇಲೆ BCom, ಆಮೇಲೆ ಎಮ್ ಕಾಮ್ ತನಕ ಮಾಡಿದೆ. MCom ಆದಮೇಲೆ ಅದೇ ಆಮೇಲೆ MCom ಮಾಡಿದೆ ಅಂತ ಹೇಳಿದರೆ ಕೆಲವರು ಹೇಳ್ತಾರೆ ಅಷ್ಟು ಕಲ್ತದೆ ಯಾಕೆ, ಸುಮ್ಮನೆ BCom ಮಾಡಿ ಆರ್ಟ್ ಫೀಲ್ಡಿಗೆ ಹೋಗ್ಬೋದು. ಅದೇ ಯಾಕಂತ ಹೇಳಿದ್ರೆ ನಂದು ಒಂದು ಕಾಲೇಜ್ಗೆ ಹೋಗೋದು ನಮ್ಮದು ಖಾಲಿ ನಮಗೆ ಕೆಲಸ ಸಿಗಬೇಕಂತ ಇಲ್ಲ. ಕಾಲೇಜ್ ಅದೆಷ್ಟೋ ನಮಗೆ ಬೇರೆ ವಿಷಯಗಳನ್ನು ಕಲಿಸ್ತದೆ, ಕೇವಲ ನಮ್ಮ ಸ್ಟಡೀಸಿದ ಬಗ್ಗೆ ಮಾತ್ರ ಅಲ್ಲ. ಯಾಕಂತ ಹೇಳಿದರೆ ನಾನಿವತ್ತು ನಿರೂಪಕ ಆಗಬೇಕಂತ ಹೇಳಿದರೆ ನಂಗೆ ನಮ್ಮ ಕಾಲೇಜಲ್ಲಿ ನಡೀತಿದ್ದಂಥ ಕೆಲವೊಂದು ಕಾಂಪಿಟೇಷನ್ ಆಗಿರ್ಬೋದು, ಅದರಲ್ಲಿ ಮಾತಾಡಿ ನನಗೆ ಈ ಒಂದು ಮಾತಾಡುವ ಕಲೆ ಬಂತಂತ ಹೇಳ್ಬೋದು. ಮತ್ತು ಈ MComನಲ್ಲಿ ನಡೆತಕ್ಕಂಥ ಮ್ಯಾನೇಜ್ಮೆಂಟ್ ಫೆಸ್ಟ್ಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ಫೆಸ್ಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಅದೆಲ್ಲ ನನಗೆ ಒಂದು ಸ್ಟೇಜನ್ನು ಹೇಗೆ ಎದುರಿಸಬೇಕು, ಜನರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕೆನ್ನುವುದು ತುಂಬಾ ಕಲಿಸಿಕೊಟ್ಟಿದೆ ಸರ್. ಓಕೆ, ನೀವೊಬ್ಬ ನಟನಾಗಿ ಪ್ರಯತ್ನವನ್ನು ಮಾಡಿದಿರ. ವೇದಿಕೆಗಳಿತ್ತು, ಪ್ರಹಸನದ ಮೂಲಕ ಹೆಜ್ಜೆ ಇಡ್ತಾ ಇದ್ರಿ, ಸಣ್ಣ ಸಣ್ಣ ನಾಟಕದ ತುಣುಕುಗಳನ್ನು ವೇದಿಕೆಯಲ್ಲಿ ಮಾಡ್ತಾ ಇದ್ರಿ. ಒಂದು ನಾಟಕ ಕ್ಷೇತ್ರ ಅಥವಾ ಒಂದು ರಂಗದಲ್ಲಿ ಅಭಿನಯಿಸುವಂಥ ಅವಕಾಶ, ಅದು ಕೂಡ ಪ್ರತಿಷ್ಠಿತ ಒಂದಷ್ಟು ನಾಟಕ ತಂಡಗಳಲ್ಲಿ ಸಿಕ್ಕಿದೆ. ಸೊ ಈ ಅವಕಾಶ ಹೇಗೆ ಸಾಧ್ಯ ಆಯಿತು? ಖಂಡಿತವಾಗಿಲ್ಲ. ನಾನು ಸಣ್ಣಾಗಿ ಪ್ರೈಮರಿಯಲ್ಲಿರುವಾಗಲೇ ಧ್ರುವ ನಾಟಕದಲ್ಲಿ ಧ್ರುವ ಆಗಿರ್ಬೋದು, ಬೇರೆ ಬೇರೆ ನಾಟಕದಲ್ಲಿ ನನಗೆ ಶಾಲೆಯಲ್ಲಿರುವಾಗಲೇ ಅವಕಾಶ ಕೊಡ್ತಾಯಿದ್ರು. ಯಾಕಂತ ಹೇಳಿದರೆ ನನಗೊಂದು ಏನೋ ಆಸಕ್ತಿ ಇತ್ತು, ಆ ಆಸಕ್ತಿಯನ್ನು ಗುರುಗಳು ಗುರುತಿಸ್ತಾ ಇದ್ರು. ಹಾಗಾಗಿ ನನಗೆ ಅವಕಾಶ ಶಾಲಾ ಜೀವನದಲ್ಲಿ ಸಿಗ್ತಾಯಿತ್ತು. ತುಳು ನಾಟಕ ಆಗಿರ್ಬೋದು, ಕನ್ನಡ ನಾಟಕ ಸ್ಕೂಲಲ್ಲಿ ಆಗ್ತಾಯಿತ್ತು. ಆಮೇಲೆ ಅದರಿಂದ ಹೊರ ಬಂದ ಮೇಲೆ ಬೇರೆ ಬೇರೆ ನಾಟಕ ತಂಡಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳಲ್ಲಿ ಕರೀತಾ ಹೋದರು. ನಮ್ಮ ಉದಾಹರಣೆ ಹೇಳಬೇಕಾದ್ರೆ ನಮ್ಮನ ಕಲಾವಿದರ ಆಗಿರ್ಬೋದು, ಮುಲ್ಕಿಯ ಗತ ವೈಭವ ಕೂಟ ಆಗಿರ್ಬೋದು, ಆಮೇಲೆ ಚಿತ್ರಾಪುರದ ಬೆನಕ ಆರ್ಟ್ಸ್, ಅದರಲ್ಲಿ ಕೂಡ ನಮಗೆ ಆ್ಯಕ್ಟಿಂಗಿಗೆ ಅವಕಾಶ ಕೊಡ್ತಾಯಿದ್ದು. ಇತ್ತೀಚೆಗೆ ಪರಮ ಪದ್ಮ ಕಲಾವಿದವರು ಅಂತ ಪರಮಾನ್ ಸಾಲ್ಯಾನ್ರವರ ಒಂದು ಅದ್ಭುತ ನಿರ್ದೇಶನದಲ್ಲಿ ನಡೆದಂತಹ ಒಂದು ನಾಟಕ. ಹಾಗೆಯೇ ಬೇರೆ ಬೇರೆ ಜನ ಅವಕಾಶ ಕೊಡ್ತಾ ಬಂದರು. ಅವಕಾಶ ಅಂತ ನಾನು ಯಾಕೆ ಓದಿದ್ದೆ ಅಂತ ಹೇಳಿದ್ರೆ ಹಣ ಸಂಪಾದನೆ ಮಾಡಲಿಕ್ಕೆ ಆಗಿಲ್ಲ. ಖಂಡಿತವಾಗಿಯೂ ಅದರಿಂದ ಒಂದೊಂದು ನಾಟಕದಲ್ಲಿ ನನಗೆ ಒಂದೊಂದು ಅನುಭವಗಳು ಸಿಗ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನಾನು ನಾಟಕಕ್ಕೆ ಹೋಗ್ತಾ ಇದ್ದೆ ಜಾಸ್ತಿ. ಓಕೆ ಓಕೆ. ಸೊ ನೀವು ನಾಟಕ ಆಗಲಿ ಅಥವಾ ನಟನೆ ಅಂತ ಬಂದಾಗ ಯಾವ ರೀತಿಯ ಪಾತ್ರವನ್ನು ತುಂಬ ಇಷ್ಟಪಡ್ತೀರಾ ಅಂತ? ಅಂದರೆ ಹಾಸ್ಯದ ರೀತಿಯಲ್ಲಿ ಇರ್ತೀರಾ ಅಥವಾ ಒಂದಷ್ಟು ಸೀರಿಯಸ್ ಗೆಟಪ್ಪಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಥವಾ ಹೀರೋ ಆಗಿ ಇಷ್ಟಪಡ್ತೀರಾ? ಯಾವ ರೀತಿಯ ಒಂದು ಪಾತ್ರವನ್ನು ನಿರ್ವಹಣೆ ಮಾಡೋದಕ್ಕೆ ಇಷ್ಟಪಡ್ತೀರಾ? ಒಬ್ಬ ನಟ ಆದಮೇಲೆ ಈಗ ನಿರ್ದೇಶಕರು ನಮಗೆ ಒಪ್ಪುವಂಥ ಯಾವುದು ಆ್ಯಕ್ಟ್ ಕೊಡ್ತಾರೆ ಅದಕ್ಕೆ ಎಲ್ಲದಕ್ಕೂ ಮಾಡಲಿಕ್ಕೆ ನಾವು ರೆಡಿಯಾಗಿರಬೇಕು. ನನಗೆ ತುಂಬಾ ಇಷ್ಟಪಡೋದು ನಾನು ಕಾಮಿಡಿ, ಆಮೇಲೆ ಸೀರಿಯಸ್ ಆ್ಯಕ್ಟಿಂಗ್ಗಳಿಗೆ ಕೂಡ ನಾನು ಇಷ್ಟಪಡ್ತೇನೆ. ಆಮೇಲೆ ಹೀರೋ ಎಲ್ಲ ರೈಟ್. ಇವಾಗ ಕೇಳಬೇಕು, ಜನ ಯಾವುದನ್ನು ಇಷ್ಟಪಡ್ತಾರೆ ನಿಮ್ಮಲ್ಲಿ ಅಂತ? ಅದು ಜನರೇ ಹೇಳಬೇಕು. ಅಲ್ಲ, ನೀವು ನೋಡಿದ ಪ್ರಕಾರ ಪ್ರತಿಕ್ರಿಯೆಗಳನ್ನು ಗಮನಿಸುವಾಗ ನಿಮ್ಮ ನಟನೆಗೆ ಯಾವ ಪಾತ್ರವನ್ನು ಜನ ಜಾಸ್ತಿ ಮೆಚ್ಕೊಂಡಿದ್ರು? ಜನಂದು ಕಾಮಿಡಿಯನ್ನು ಸಹ ಇಷ್ಟಪಡ್ತಾರೆ, ಸೀರಿಯಸ್ ಅನ್ನು ಸಹ ಇಷ್ಟಪಡ್ತಾರೆ, ಎರಡು ಸಹ ಮಿಕ್ಸ್ ಉಂಟು. ಓಕೆ ಓಕೆ. ಅಂದರೆ ಒಬ್ಬ ನಟನಾಗಿ ಅದೇ ಇರಬೇಕಾಗಿರುವಂಥದ್ದು, ಯಾವುದೋ ಒಂದಕ್ಕೆ ಸೀಮಿತ ಆಗಿರೋದೆ ಎಲ್ಲ ಪಾತ್ರಗಳನ್ನು ಕೂಡ ನಿರ್ವಹಣೆ ಮಾಡಿ ಅದೇ ಜನರು ಎಲ್ಲ ಪಾತ್ರಗಳನ್ನು ಇಷ್ಟಪಡುವ ರೀತಿಯಲ್ಲಿ ಅವನ ನಟನೆ ಇರುತ್ತಲ್ಲ, ಅದು ನಿಜವಾಗ್ಲೂ ಕೂಡ ಅವನ ಯಶಸ್ಸಿಗೆ ಕಾರಣ ಆಗುತ್ತೆ ಅಂತ. ನಟನೆ ಆಯಿತು, ಇತ್ತ ಚಿತ್ರಕಲೆ ಅನ್ನುವಂಥದ್ದು ಇದೆ. ಸೊ ಚಿತ್ರಕಲೆಯಲ್ಲೂ ಕೂಡ ಬೇರೆ ಬೇರೆ ಚಿತ್ರಗಳನ್ನು ಬಿಡಿಸಿದ್ದೀರಾ. ವಾಲ್ ಪೇಂಟಿಂಗ್ ಅಂತ ಹಿಡಿದು ಪೇಪರ್ ಆರ್ಟ್ ಇರ್ಬೋದು, ಬೇರೆ ಬೇರೆ ಕ್ರಾಫ್ಟ್ಗಳನ್ನು ಮಾಡೋದಿರ್ಬೋದು, ಎಲ್ಲವೂ ಕೂಡ. ಸೊ ಈ ಚಿತ್ರಕಲೆಯ ಒಂದು ವಿಭಾಗ ಅಂತ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪ್ರಯತ್ನ ಮಾಡಿದ್ದೀರಾ. ಸೊ ಆ ಪ್ರಯತ್ನಗಳು ಯಾಕಾಗಿ ಮಾಡಿದ್ರಿ? ಯಾರೋ ಒಬ್ರು ಮಾಡಿದ್ರಂತ ಮಾಡಿದ್ದ ಅಥವಾ ನಿಮ್ಮಲ್ಲಿ ಏನೋ ಒಂದು ಕ್ರಿಯೇಟಿವಿಟಿ ಮಾಡಬೇಕಂತ ಮಾಡಿದ್ರೆ? ಹೇಗೆ ಇದು ಅಂತ? ಅದೇ ಎಲ್ಲರೂ ಹೋದ ದಾರಿಯಲ್ಲಿ ನಾನು ಕೂಡ ಹೋದರೆ ಅದಕ್ಕೆ ವ್ಯತ್ಯಾಸ ಇರಲ್ಲ. ಅವನ್ ಸಹ ಚಿತ್ರಕಲಾವಿದ, ಇವನ್ ಸಹ ಚಿತ್ರ, ಎಲ್ಲರೂ ಮಾಡ್ತಾರಂತ. ಏನಾದರೂ ಹೊಸತನ ಬೇಕೆನ್ನುವುದು ನನ್ನ ಒಂದು ಆಸೆ. ಅದಕ್ಕೋಸ್ಕರ ನಾನು ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ ಆಗಿರ್ಬೋದು, ಅಲ್ಲ ಬೇರೆ ಬೇರೆ ಕಲಾವಿದರು ಮಾಡುವಂಥ ಇದನ್ನು ನೋಡ್ತಾ ಇದ್ದೆ. ನನಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಚಿತ್ರಕಲೆಗೆ ಅದಕ್ಕೆಲ್ಲ ಯಾರು ಕೂಡ ಗುರುಗಳಿಲ್ಲ. ನಾನೇ ಯೂಟ್ಯೂಬಲ್ಲಿ ನೋಡಿ, ನನಗೆ ಗುರುಗಳಂತ ಹೇಳಿದರೆ ನನ್ನ ಆಸಕ್ತಿಯೇ ನನ್ನ ಗುರು. ನಾನು ಎಲ್ಲಿ ಕೂಡ ಹೇಳೋದೇ ನನ್ನ ಆಸಕ್ತಿ ನನ್ನ ಗುರು. ಹಾಗಾಗಿ ಆ ಆಸಕ್ತಿ ನನ್ನನ್ನು ಬೇರೆ ಬೇರೆ ಮಜಲಿಗೆ ಅದೇ ನನಗೆ ದಾರಿ ತೋರಿಸ್ತಾ ಹೋಗುತ್ತೆ. ಓಕೆ ಓಕೆ. ನಿಮ್ಮಲ್ಲಿರುವಂಥ ಆಸಕ್ತಿ ನಿಮಗೆ ನಿರ್ದೇಶನವನ್ನು ಕೊಡ್ತದೆ, ನೀನು ಈ ದಾರಿಯಲ್ಲಿ ಹೋಗು, ಇದನ್ನು ಪ್ರಯತ್ನ ಮಾಡುವಂತ. ಸೊ ಹಾಗಾಗಿ ಅಂಥ ಆಸಕ್ತಿಯ ಶಕ್ತಿ ಪ್ರತಿಯೊಬ್ಬ ಕಲಾವಿದನಲ್ಲಿ ಇರಬೇಕಾಗುತ್ತೆ. ಆ ಶಕ್ತಿ ನಿಮ್ಮಲ್ಲಿತ್ತು, ಹಾಗಾಗಿ ಇಂಥ ದಾರಿಗಳೆಲ್ಲ ಓಪನ್ ಆಗ್ತಾ ಹೋಯಿತು ಅಂತ.
ಇನ್ನೊಂದು ಕೇಳಬೇಕು, ಶೈಲೇಶ್ ಅವರು ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರುವಾಗ ಮನೆಯವರು ಏನು ಮಾಡ್ತಾಯಿದ್ರು? ಅಂದರೆ ಮಗ ಕಲಿತು M.Com ತನಕ ಹೋಗಿದ್ದಾನೆ, ಒಂದು ಒಳ್ಳೆಯ ಉದ್ಯೋಗಕ್ಕೆ ಹೋಗ್ಬೋದಿತ್ತು, ಯಾಕಾಗಿ ಇವನು ಕಲಾವಿದನಾಗಿರಬೇಕು, ನಾನು ಇದರಲ್ಲೇ ಮಾಡಬೇಕಂತ ಹಠ ಬಿದ್ದಿದ್ದಾನೆ, ಇದು ಬೇಕಿತ್ತು, ಆ ರೀತಿಯ ಮಾತುಗಳು ಬಂತ? ಅಥವಾ ನಿನಗೆ ಹೇಗೆ ಬೇಕು ಹಾಗೆ ಬದುಕು ಅಂತ ಬಿಟ್ಬಿಟ್ರ, ಹೇಗೆ ಅಂತ? ನಾನು ಕಾಲೇಜಲ್ಲಿ ಇರುವಾಗಲ ಹಾಗೇನೆ ನಮ್ಮ ಮನೆಯಲ್ಲಿ ಜಾಸ್ತಿ ಟೆನ್ಷನ್ ಮಾಡ್ತಾ ಇರಲಿಲ್ಲ. ನಾನು ಏನಾದರೂ ಮಾಡ್ತೇನೆ ಅನ್ನುವಂಥ ಧೈರ್ಯ ಅವರಿಗೆ ಇತ್ತು. ನಾನು ಅದು ಮಾಡಬೇಡ ಇದು ಮಾಡಬೇಡ, ಇಲ್ಲಿ ತನಕ ಇವತ್ತಿನ ತನಕ ನನಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಿದವರೆಲ್ಲ ಇದು ಹೇಳುದುಂಟು ಕೆಲವು ಸಲ, ಯಾಕೆ ಇದರಲ್ಲಿ ಹೋಗುದು, ಯಾವುದಾದ್ರೂ ಆಫೀಸ್ ಜಾಬಲ್ಲಿ ಮಾಡ್ಕೊಂಡು ಕೂತ್ಕೊಳ್ಬೋದಲ್ಲ, ಸುಮ್ಮನೆ ಯಾಕೆ ಚಿತ್ರ ಅದು ಇದು ಅಂತ ಹೇಳುವುದುಂಟು. ಆದರೆ ಆಮೇಲೆ ಅವ್ರಿಗೇನೆ ಖುಷಿ ಆಗ್ತದೆ, ಯಾರಾದರೂ ನನ್ನ ಬಗ್ಗೆ ಅವ್ರ ಹತ್ರ ಹೇಳಿದಾಗ ಪರ್ಸ್ನಲ್ ಆಗಿ ಅವರಿಗೆ ಖುಷಿ ಆಗ್ತದೆ. ಹಾಗೆ ನನ್ನ ಹತ್ರ ಹೇಳಲ್ಲ, ಬಟ್ ಅವರ ಗಮನಿಸುವಾಗ ನಮಗೆ ಅರ್ಥ ಆಗ್ತದೆ ಅಲ್ಲ. ಓಕೆ, ಶೈಲೇಶ್ ಬೈಕಂಪಾಡಿ, ಶೈಲು ಅವರ ಪ್ರತಿಭೆಗೆ ಒಂದು ಗೌರವ ಕೂಡ ಸಿಗುತ್ತೆ, ಒಂದು ಬಿರುದನ್ನು ಕೂಡ ಕೊಡ್ತಾರೆ ಸರ್. ಎಲ್ಲಿ ಕೊಟ್ಟರು ಆ ಬಿರುದಿನ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಸರ್? ಆ್ಯಕ್ಚುಲಿ ನಾನು ಅದು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಕಲಾಶೈಲು ಅಂತ ಬಿರುದನ್ನು ಕೊಟ್ಟಿದ್ದಾರೆ. ನಾನು ಈಗಲೂ ಕೂಡ ಎಲ್ಲಿ ಸಹ ನಾನು ಯಾವುದೇ ಪ್ರಶಸ್ತಿಗೆ ನಾನು ಹಂಬಲಿಸುವವನೇ ಅಲ್ಲ. ಯಾಕಂತ ಹೇಳಿದರೆ ಪ್ರಶಸ್ತಿಯ ಹಿಂದೆ ಹೋದರೆ ಅದರದ್ದೇ ಒಂದು ಬೇರೆ ಕ್ಯಾಟಗರಿ ಇರ್ತಾರೆ, ಪ್ರಶಸ್ತಿ ಹಿಂದೆ ಹೋದವರು. ನಾವು ಹೇಗೆ ಅಂತ ಹೇಳಿದರೆ ನಮ್ಮ ಕೆಲಸದ ಮೇಲೆ, ನನಗೆ ಕೆಲಸ ಮುಖ್ಯ. ಏನಾದರೂ ನಾವು ಮಾಡುವಂಥ ಕೆಲಸ ಖಂಡಿತವಾಗಿ ಒಳ್ಳೆಯದಾಗಿದ್ದರೆ ಪ್ರಶಸ್ತಿ ಇಂದಲ್ಲ ನಾಳೆ ಖಂಡಿತವಾಗಿ ಎಲ್ಲಿ ಆದರೂ ಸಿಗ್ತದೆ. ನನಗೆ ಸಹ ತುಂಬ ಮಂದಿ ಹೇಳುವವರು ಅದಕ್ಕೆ ಅಪ್ಲೈ ಮಾಡು ಇದಕ್ಕೆ. ನಾನು ಹೇಳೋದು ಇಷ್ಟೇ, ಪ್ರಶಸ್ತಿಯ ಹಿಂದೆ ಹೋಗುವುದು ನಂದು ಆಸೆ ಅಲ್ಲ. ನಾವು ಮಾಡುವಂಥ ಕೆಲಸ ಜನರ ಮನಸ್ಸಿಗೆ ರೀಚ್ ಆಗಬೇಕು. ಜನರು ನೀಡುವಂಥ ಮನಸ್ಪೂರ್ವಕವಾಗಿ ನೀಡುವಂಥ ಪ್ರಶಸ್ತಿ ಯಾವುದಂತೂ ಅದು ನಿಜವಾಗಿ. ಯಾಕಂತ ಹೇಳಿದರೆ ಇವರು ನನ್ನ ಮೇಲೆ ಅಭಿಮಾನ ಇಟ್ಟು ನನಗೆ ಕಲಾಶೈಲು ಅಂತ ಬಿರುದು ಕೊಟ್ಟಿದ್ದಾರೆ. ಶ್ರೀ ರಾಮಸೇನೆ ಉರೋಸ್ಟೋರ್ ಘಟಕದವರು ಮತ್ತು ಗತವೈಭವ ಕೂಟ ನಮ್ಮ ಆತ್ಮೀಯರು ಸೇರಿ ಒಂದು ಕಲಾಶೈಲು ಅಂತ. ಆ್ಯಕ್ಚುಲಿ ಆ ದಿವಸ ನನಗೆ ಜ್ವರ ಇತ್ತು. ಒಂದು ಮೇಕಪ್ಗೆ ಈ ದಿವಸ ಬರಲೇಬೇಕಂತ ಹೇಳಿದರು. ಅಲ್ಲಿ ಡ್ರಾಮಾಸ್ ಇತ್ತು, ಮೇಕಪ್ಗೆ ಈ ದಿವಸ ನೀನೇ ಬರಬೇಕು. ಸಡನ್ನಾಗಿ ಮೇಕಪ್ ಮಾಡುತ್ತಾ ಇರುವಾಗ ಕರೆದು ಸ್ಟೇಜಲ್ಲಿ ಕಲಾಶೈಲಿ ಅನ್ನುವಂಥ ಬಿರುದೆಲ್ಲ ಕೊಟ್ಟರು. ಸೊ ಒಮ್ಮೆಗೆ ಖುಷಿ ಆಯಿತು, ಜವಾಬ್ದಾರಿ ಸಿಕ್ಕಂತಾಗಿತ್ತು ಸರ್. ಅಲ್ಲಿಂದ ಒಂದು ದೊಡ್ಡ ಜವಾಬ್ದಾರಿ, ಈ ರೀತಿಯ ಗೌರವ ಸಿಕ್ಕಿದೆ. ಮತ್ತು ಇಡುವಂಥ ಪ್ರತಿ ಹೆಜ್ಜೆಯೂ ಕೂಡ ಅಷ್ಟೇ ಜಾಗರೂಕತೆಯಿಂದ ಇಡಬೇಕಾಗುತ್ತೆ, ಮತ್ತಷ್ಟು ಯಶಸ್ಸನ್ನು ನಾನು ಎದುರು ನೋಡ್ತಾ ಹೋಗಬೇಕಾಗುತ್ತೆ. ಸೊ ತಾವು ತಮ್ಮದೇ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀರಾ, ಅಂದರೆ ಅದು ಉದ್ಯೋಗ ಅಂತ ಹೇಳ್ಬೋದು, ಎರಡೂ ಕೂಡ ಇದೆ. ಶೈಲು ಆರ್ಟ್ಸ್ ಅನ್ನುವಂಥದ್ದು, ಇದರ ಪ್ರಾರಂಭ ಜೊತೆಗೆ ಹೇಗೆ ನಡೀತಾ ಇದೆ? ಶೈಲು ಆರ್ಟ್ಸ್ ಅಂತ ಅದು ಇನ್ಸ್ಟಾಗ್ರಾಮಲ್ಲಿ. ಆ್ಯಕ್ಚುಲಿ ಅದರ ನೇಮ್ ಶೈಲು ಆರ್ಟ್ ಹಟ್ ಅಂತ. ಶೈಲು ಆರ್ಟ್ ಹಟ್ ಅಂತ ನಾನು ಅದೇ ಸುಮ್ಮನೆ ಹೀಗೆ ಮಾಡುವಾಗ ಆರ್ಟ್ಸ್ ಕೆಲವರು ನನಗೆ ಸಜೆಷನ್ ಬಂತು, ಇದು ಸುಮ್ಮನೆ ಮಾಡೋದಕ್ಕಿಂತ ಇದನ್ನೇ ಸ್ವಲ್ಪ ಪ್ರೊಫೆಷನ್ ಆಗಿ ತಗೊಳ್ಳು, ಒಳ್ಳೆಯದಾಗ್ತದೆ, ಒಳ್ಳೊಳ್ಳೆ ಅದು ಸೈಡಲ್ಲಿ ಇನ್ಕಮ್ ಆಗ್ತದೆ ಹಾಗೆಲ್ಲ ಹೇಳಿದರು. ಮತ್ತೆ ಒಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಪೇಜ್ ಮಾಡು. ಸೊ ಒಳ್ಳೆ ಸಜೆಷನ್ಸ್ ಬಂತು. ಸೊ ಹಾಕಿದ ಮೇಲೆ, ಯಾಕಂತ ಹೇಳಿದ್ರೆ ಈಗದ್ದು ದುನಿಯಾವೇ ಸೋಷಿಯಲ್ ಮೀಡಿಯಾ ದುನಿಯಾ. ನಾವು ಸುಮ್ಮನೆ ಕೂತ್ಕೊಂಡು ಅದೆಷ್ಟೋ ಕಲಾವಿದರಿದ್ದಾರೆ. ಸೊ ನನಗಿಂತ ಉತ್ತಮವಾದ ಕಲಾವಿದರು 1000 100 ಕೋಟಿಯಷ್ಟು ಜನ ಇರ್ಬೋದು. ಆದರೆ ಈಗಿನ ದುನಿಯಾದಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಕಾಣಿಸ್ತಾನೆ ಅವನು ಮಾತ್ರ ಕಲಾವಿದ ಎನ್ನುವಂಥ ಪರಿಸ್ಥಿತಿ ಪ್ರಸ್ತುತ ಮಟ್ಟಿಗೆ ಇದೆ. ಅದಕ್ಕೋಸ್ಕರ ತುಂಬ ಮಂದಿ ಸಜೆಷನ್ ಬಂದ್ರಿಂದ ಶೈಲು ಆರ್ಟ್ಸ್ ಎನ್ನುವುದನ್ನು, ಶೈಲು ಆರ್ಟ್ ಎನ್ನುವುದನ್ನು ಸ್ಥಾಪನೆ ಮಾಡಿದೆ. ದೇವರ ದಯೆ, ನಾನು ನಂಬಿಕೊಂಡಿರುವಂಥ ದೇವರುಗಳ ಆಶೀರ್ವಾದ, ನನ್ನೆಲ್ಲ ಫ್ರೆಂಡ್ಸ್ಗಳಾಗಿರ್ಬೋದು, ನನ್ನೆಲ್ಲ ಹಿತೈಷಿಗಳ ಆಶೀರ್ವಾದದಿಂದ ಖಂಡಿತವಾಗಿಯೂ ಒಂದು ದಿವಸ ಸಹ ಕೂಡ ಬ್ಯುಸಿ ಇಲ್ಲದ ದಿವಸದ ಹಾಗೆ ಕೆಲಸ ಸಾಗ್ತಾ ಇರ್ತದೆ ಶೈಲು ಆರ್ಟ್. ಓಕೆ, ಖಂಡಿತ ಅದೇ ರೀತಿ ಸಾಗಲಿ ಸರ್. ನಿಮ್ಮ ಪ್ರಯತ್ನಗಳು, ನಿಮ್ಮ ಎಫರ್ಟ್ ಇದೆ, ಅಲ್ಲಿ ನಿಮ್ಮ ಪರಿಶ್ರಮ ಇದೆ. ಪರಿಶ್ರಮ ಇದ್ದಾಗ ಅಲ್ಲಿ ಯಶಸ್ಸು ಖಂಡಿತ ಇರಲೇಬೇಕಾಗುತ್ತೆ. ಆ ದೇವರ ಆಶೀರ್ವಾದ ಅಲ್ಲಿ ಇದ್ದೇ ಇರುತ್ತೆ. ಇನ್ನೊಂದು ಕೇಳಬೇಕು, ಒಂದು ಕಡೆ ತಮ್ಮದೇ ಆರ್ಟನ್ನು ಬಳಸ್ಕೊಂಡು ಅದು ಉದ್ಯಮ ಅಥವಾ ಉದ್ಯೋಗವಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಈ ನಡುವೆ ನಾಟಕ ತಂಡದಲ್ಲಿ ಒಬ್ಬ ಕಲಾವಿದರಿಗೆ ಅಭಿನಯಿಸ್ತಾ ಇದ್ದೀರಾ. ರಾತ್ರಿ ಇಡೀ ನಾಟಕ ಇರುತ್ತೆ, ಬೆಳಿಗಿನ ಸಂಜೆವರೆಗೆ ಈ ಆರ್ಟಿನ ಕೆಲಸಗಳಿರ್ತದೆ, ಒಂದಷ್ಟು ಕಡೆಗಳಿಗೆ ಪಯಣಗಳಿರ್ತದೆ. ಸೊ ಸರಿಯಾದ ನಿದ್ದೆ ಇರೋದಿಲ್ಲ, ಸರಿಯಾದ ಸಮಯದಲ್ಲಿ ಏನೆಲ್ಲ ವ್ಯವಸ್ಥೆಗಳು ಬೇಕಾಗಿದೆ ಒಬ್ಬನ ಜೀವನಕ್ಕೆ, ಅದೆಲ್ಲ ಕಷ್ಟಕರವಾಗಿ ಹೊಂದಾಣಿಕೆ ಆಗುತ್ತೆ. ಸೊ ಇದು ನಿಮಗೆ ಸವಾಲು ಅಥವಾ ತುಂಬ ಕಷ್ಟ ಅಂತ ಅನಿಸೋದಿಲ್ವಾ ಅಂತ? ಖಂಡಿತವಾಗಿಯೂ ನಾನು ಮೊದಲೇ ಹೇಳಿದ್ದೆ,
ಬೇರೆ ಕೆಲಸ ಆಗಿದ್ದರೆ ಖಂಡಿತವಾಗಿ ನನಗೆ ಕಷ್ಟ ಆಗ್ತಾಯಿತ್ತು. ಯಾಕಂತ ಹೇಳಿದರೆ ನಾನು ಆಯ್ದುಕೊಂಡದ್ದು ನನ್ನ ಇಷ್ಟವಾದಂಥ ಕ್ಷೇತ್ರ. ಇಷ್ಟವಾದದ್ದನ್ನು ಇಷ್ಟವಾಗಿಯೇ ಮಾಡಬೇಕು ಸರ್ ಯಾವಾಗಲೂ. ನನಗೆ ಅಲ್ಲಿ ನಿನ್ನೆ ಅದು ಇತ್ತು ಇದಿತ್ತು ಅಂತ ಕಾರಣಗಳು ಹೇಳ್ತಾ ಹೋದರೆ ಖಂಡಿತವಾಗಿಯೂ 100 ಕಾರಣ ಕೊಡ್ತಾ ಹೋಗ್ಬೋದು. ಯಾಕಂತ ಹೇಳಿದರೆ ನಮಗೆ ಇಷ್ಟವಾದದ್ದು ಅದು ನಾವು ಎಷ್ಟೇ ಕಷ್ಟವಾದರೂ ಕೂಡ ಅದನ್ನು ಪಡಿಬೇಕೆನ್ನುವಂಥ ತುಡಿತ ಮನಸ್ಸಲ್ಲಿ ಇರ್ತದೆ. ಅದಕ್ಕೋಸ್ಕರ ನಾವು ಮಾಡಲೇಬೇಕಾಗ್ತದೆ. ಆಮೇಲೆ ಹೊಟ್ಟೆ ಉಂಟಲ್ಲ, ಈ ಹೊಟ್ಟೆಗೋಸ್ಕರ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಮಾಡಲೇಬೇಕಾಗ್ತದೆ. ನಾವು ಏನಂತ ಹೇಳಿದ್ರೆ ಇವತ್ತು ನಾನು ಇವತ್ತು ಡ್ರಾಮಾ ಮಾಡಿದೆ, ನಾಳೆ ನನಗೆ ಕೆಲಸ ಆಗಲ್ಲ ಅಂತ ನಾನು ಕೈ ಬಿಟ್ಟರೆ ಖಂಡಿತವಾಗಿ ಆ ಅವಕಾಶವನ್ನು ಇನ್ನೊಬ್ಬ ಸದುಪಯೋಗ ಪಡಿಸ್ತಾನೆ. ಸೊ ಆಗ ಏನಾಗ್ತದೆ ಅಂತ ಹೇಳಿದರೆ ನಾವು ಅವಕಾಶವನ್ನು ಬಿಟ್ಟು ಹೋದರೆ ಅವಕಾಶಗಳಿಗೆ ಕಮ್ಮಿ ಆಗ್ತಾ ಬರ್ತದೆ. ಸಿಕ್ಕ ಅವಕಾಶಗಳನ್ನು ಬಳಸ್ತಾ ಇರಬೇಕು, ಜೊತೆಗೆ ಆ ರೀತಿ ಹೆಜ್ಜೆಗಳನ್ನು ಇಡ್ತಾ ಇರಬೇಕು. ಇಲ್ಲಾಂದ್ರೆ ನಾವು ಮೂಲೆ ಗುಂಪಾಗಿ ಹೋಗ್ತೀವಿ. ಅದು ಕಾರಣ ಅದಕ್ಕೆ ನಾವೇ ಆಗಿರ್ತೀವಿ ಅಲ್ವಾ. ಅವಕಾಶಗಳನ್ನು ಬಿಡುವುದು ನಾವೇ. ಈ ಒಂದು ಪ್ರತಿಭೆಯ ಜೀವನದಲ್ಲಿ ಅವಕಾಶ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬೋದು ನಾವು? ಖಂಡಿತವಾಗಿಯೂ ಒಂದು ಅವಕಾಶ ಸಿಕ್ಕಿದ್ರೆ ಮಾತ್ರ ನಾನು ಏನೆನ್ನುವುದನ್ನು ತೋರಿಸಲಿಕ್ಕೆ ಸಾಧ್ಯ. ಈಗ ಕೆಲವರು ಹೇಳ್ತಾರೆ ಅವಕಾಶಗಳು ಸಿಕ್ಕಾಗ ಬಿಡುವಂಥವ್ರು, ಅದೆಷ್ಟೋ ಪ್ರತಿಭೆ ಇದ್ದರೂ ಕೂಡ ನಮಗೆ ಆಗಲ್ಲ ಅಂತ ಬಿಡುವವರು. ಹಾಗೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಖಂಡಿತವಾಗಿಯೂ ನಮಗೆ ಸಿಕ್ಕಂಥ ಅವಕಾಶವನ್ನು ನಮಗೆ ಎಷ್ಟು ಉತ್ತಮವಾಗಿ ನಮಗೆ ಆ ಅವಕಾಶವನ್ನು ಸದುಪಯೋಗ ಪಡಿಸಲಿಕ್ಕೆ ಆಗ್ತದೆ ಅಷ್ಟು ಮಟ್ಟಿನಲ್ಲಿ ನಾವು ಸದುಪಯೋಗ ಪಡಬೇಕು. ಯಾಕಂತ ಹೇಳಿದರೆ ನಾವು ಇವತ್ತು ಒಂದು ಅವಕಾಶವನ್ನು ಬಿಟ್ಟರೆ ಖಂಡಿತವಾಗಿಯೂ ಅದು ಇನ್ನೊಬ್ಬರ ಪಾಲಾಗುವುದು, ಇನ್ನೊಬ್ಬರ ತುತ್ತಾಗೋದ್ರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಇವತ್ತು ಸರಿಯ ತಪ್ಪ ಆದದ್ದು ಆಗಿ ಹೋಗ್ತದೆ. ಅದಕ್ಕಾಗಿ ಅವಕಾಶವನ್ನು ಯಾರು ಕೂಡ ಸಿಕ್ಕ ಅವಕಾಶಗಳನ್ನು ಬಿಡಬಾರ್ದು ಎನ್ನುವುದು ನನ್ನ ಆಶಯ. ಖಂಡಿತ ಸರ್. ಸೊ ಇನ್ನು ಮುಂದಿನ ಕನಸುಗಳ ಬಗ್ಗೆ ಮಾತನಾಡೋದಾದರೆ ಪ್ರತಿಯೊಬ್ಬ ಕಲಾವಿದನಿಗೂ ಅಷ್ಟೇ, ಒಂದು ಹೆಜ್ಜೆ ಮುಂದೆ ಇಡೋವರೆಗೂ ಆಮೇಲೆ ಕನಸುಗಳು ಸ್ವಲ್ಪ ದೊಡ್ಡದಾಗುತ್ತೆ. ಮತ್ತೊಂದೆರಡು ಹೆಜ್ಜೆ ಒಂದು ಯಶಸ್ಸಾಯಿತು, ಮತ್ತೆ ಬಹಳಷ್ಟು ದೊಡ್ಡ ಕನಸುಗಳು ಅನ್ನುವಂಥದ್ದು ಅವನ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಈ ರೀತಿ ಆಗಲೇಬೇಕು, ಈ ರೀತಿಯ ಪ್ರಯತ್ನ ಮಾಡಲೇಬೇಕು ಅನ್ನುವಂಥದ್ದು. ಪ್ರಸ್ತುತ ತಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪಯಣಿಸಿದವರು, ಅದರಲ್ಲಿ ಯಶಸ್ಸನ್ನು ಕಂಡವರು, ಪ್ರಯತ್ನ ಪಟ್ಟಿದ್ದೀರಾ, ಇವಾಗಲೂ ಕೂಡ ಪಡ್ತಾನೇ ಇದ್ದೀರಾ. ಮುಂದಿನ ಕನಸುಗಳು ಅಂತ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನಮಗೆ ಹೇಳ್ಬೋದು ಈ ಸಂದರ್ಭದಲ್ಲಿ? ಕನಸು ಅಂತ ವಿಶೇಷವಾಗಿಲ್ಲ, ನಂದೊಂದು ಆಸೆ ಇಷ್ಟೇ. ನಾವು ಮನುಷ್ಯರು ಇವತ್ತಿರ್ತೇವೆ, ನಾಳೆ ಇರಲಿಕ್ಕೆಲ್ಲ. ಆದರೆ ಶೈಲು ಅನ್ನುವಂಥ ಹೆಸರು ಒಂದು ತುಂಬ ಸಮಯದ ತನಕ ಇರಬೇಕೆನ್ನುವುದು ನನ್ನ ಆಸೆ. ಯಾಕಂತ ಹೇಳಿದರೆ ನಾನು ಎಷ್ಟು ಹಣ ಮಾಡ್ತೇನೆ, ಎಷ್ಟು ಹೆಸರು ಗಳಿಸ್ತೇನೆ ಅದೆಲ್ಲ ಸೆಕೆಂಡ್ರಿ. ಆದರೆ ಒಂದು ಏನಾದರೂ ಒಳ್ಳೆಯದನ್ನು ಮಾಡಿದರೆ 4 ಮಂದಿ ನನಗೆ ಬೈಬಾರ್ದು. 4 ಮಂದಿ ಅವ ಹಾಗೆ ಮಾಡಿದ್ದಾನೆ, ಕೆಟ್ಟದ್ದು ಮಾಡಿದ್ದಾನೆ ಅಂತ ಬೈಬಾರ್ದು. 4 ಮಂದಿಗೆ ಉಪಕಾರ ಆಗಲಿಲ್ಲ ಆದರೆ ಸ್ವಲ್ಪ ಪರವಾಗಿಲ್ಲ, 4 ಜನ ಬೈಯುವಂಥ ವ್ಯಕ್ತಿತ್ವ ನನ್ನದು ಆಗಿರಬಾರ್ದು ಎನ್ನುವುದೇ ನನ್ನ ಆಸೆ. ಖಂಡಿತ ಸರ್. ಸೊ ಈ ಸಂದರ್ಭದಲ್ಲಿ ಕೇಳಬೇಕು, ತಾವು ಒಬ್ಬ ಕಲಾವಿದರಾಗಿ ಹೆಜ್ಜೆ ಇಟ್ಟ ಮೇಲೆ ಒಂದಷ್ಟು ಜನ ಕಲಾವಿದರ ಪರಿಚಯ ಆಗಿದೆ ಸರ್. ಕೆಲವರು ನಿಮಗೆ ನಿರ್ದೇಶನ ಮಾಡಬಹುದು, ಈ ರೀತಿಯಲ್ಲಿ ಹೋಗು ಶೈಲು ಚೆನ್ನಾಗಾಗುತ್ತೆ ಅಂತ. ಒಂದಷ್ಟು ಕಲಾವಿದರು ಬೆನ್ನು ತಟ್ಟಬಹುದು, ನಿಮ್ಮ ಬೆನ್ನ ಹಿಂದಿಂದ ಶೈಲು ಚೆನ್ನಾಗಿದ್ದಾನೆ ಅನ್ನುವಂಥ ಮಾತುಗಳನ್ನು ಆಡಬಹುದು. ಒಟ್ಟಿನಲ್ಲಿ ಒಂದಷ್ಟು ಸ್ನೇಹಿತರು ಕೂಡ ಇದ್ದಾರೆ ಕಲಾವಿದರು ಆಗಿರುವವರು. ಸೊ ಹಾಗಾಗಿ ನಿಮ್ಮ ಜೊತೆ ಸುತ್ತ ಇರುವಂಥ ಕಲಾವಿದರ ಬಗ್ಗೆ ಹೇಳೋದಾದರೆ, ಈ ಒಂದು ಒಡನಾಟದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಅಂತ? ನನಗೆ ಕಲಾ ಜೀವನ ಮಾತ್ರ ಅಲ್ಲ, ಹೀಗೆ ಕೂಡ ತುಂಬ ಮಂದಿ ಫ್ರೆಂಡ್ಸ್ ಆಗಿದ್ದಾರೆ. ಖಂಡಿತವಾಗಿ ಎಲ್ಲರೂ ಕೂಡ ನನಗೆ ಸಪೋರ್ಟಿವ್ ಆಗಿದ್ದೇವೆ. ನಾನು ನಂದು ಕೆಲಸದ ಬಗ್ಗೆ ಏನಾದರೂ ಕಳಿಸಿದರೆ ಅವರ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಿ ಇದಾಗಿರ್ಬೋದು. ಅವರ ಫ್ರೆಂಡ್ಸ್ಗಳ ರೆಫರೆನ್ಸ್ ನನಗೆ ಸಿಗೋದು. ನಮ್ಮೊಬ್ಬ ಹುಡುಗ ಇದ್ದಾನೆ, ಅವನು ಮಾಡ್ತಾನೆ. ತುಂಬ ಮಂದಿ ಇದ್ದಾರೆ, ನನಗೆ ಗೊತ್ತಿಲ್ಲದೇನೆ ಕೆಲವರು ಮಾಡುವವರಿದ್ದಾರೆ. ನಮ್ಮೊಬ್ಬ ಹುಡುಗ ಇದ್ದಾರೆ, ಒಮ್ಮೆ ಅವಕಾಶ ಕೊಟ್ಟು ನೋಡಿ, ನಿಮಗೆ ಏನೋ ಚಿತ್ರ ಏನಾದರೂ ಎಂಸಿಗೆ ಏನಾದರೂ ಅವಕಾಶ ಕೊಟ್ಟು ನೋಡಿ, ಖಂಡಿತವಾಗಿ ಒಳ್ಳೇದು ಮಾಡ್ತಾರಂತ ಹೇಳ್ತಾರೆ. ಆಮೇಲೆ ನಾನು ಹೆಚ್ಚು ಸೀರಿಯಸ್ ಆಗಿ ಇರಲ್ಲ ಫ್ರೆಂಡ್ಸ್ಗಳ ಜೊತೆ, ಜಾಸ್ತಿಯಾಗಿ ನಾನು ಕಾಮಿಡಿಯಾಗಿ ಮಾತಾಡ್ತಾ ಇರೋದು. ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಇನ್ನೊಂದು ಪರ್ಸ್ನಲ್ ಪೇಜ್ ಮಿಸ್ಟರ್ ಕುಸಾಲ್ ಅಂತ ಇಟ್ಕೊಂಡಿದ್ದೇನೆ. ನನಗೆ ಅಂದರೆ ಸೀರಿಯಸ್ ಆಗಿ ಇರಲಿಕ್ಕೆ ಸೀರಿಯಸ್ ಅಂದರೆ ಒಬ್ಬರ ಪರಿಚಯ ಆಗೋ ತನಕ ಮಾತ್ರ, ಆಮೇಲೆ ನಾವು ಕಾಮಿಡಿಯಾಗಿ ಇರ್ತೇವೆ. ಸೊ ಈ ಕಾಮಿಡಿ ಸೆನ್ಸ್ ಅನ್ನುವಂಥದ್ದು ಬಾಲ್ಯದಿಂದಲೇ ಇತ್ತ ನಿಮ್ಮ ಹತ್ರ, ಹೇಗೆ ಅಂತ? ಬಾಲ್ಯದಿಂದ ಇತ್ತು ಅನ್ನೋದು ನನಗೆ ಸರಿಯಾಗಿ ನೆನಪಿಲ್ಲ. ಆಮೇಲೆ ಕಾಲೇಜ್ ಲೆವೆಲ್ಗೆ ಹೋದ್ಮೇಲೆ ಅದು ಕಾಮಿಡಿ ತನ್ನಷ್ಟಕ್ಕೆ ಅದು ಹುಟ್ಟುವಂಥದ್ದು ಸರ್. ಒಬ್ಬ ಕಲಾವಿದನಾಗಿದ್ದ ಮೇಲೆ ಅವನಲ್ಲಿ ಏನೋ ಒಂದು ಆ ಒಂದು ತಮಾಷೆಯ, ಚೇಷ್ಟೆಯ, ಹಾಸ್ಯದ ರೀತಿಯ ವ್ಯಕ್ತಿತ್ವ ಅನ್ನೋಂಥದ್ದು ಒಂಚೂರಾದರೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ಆ ಒಂದು ವ್ಯಕ್ತಿತ್ವ ಇದೆ. ಆ ಹಾಸ್ಯಗಳನ್ನು ಇಷ್ಟಪಡುವವರು ಕೂಡ ಇರ್ಬೋದು ಸರ್, ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವರೆಲ್ಲ. ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಇದ್ಕೊಂಡು ನಿಮ್ಮ ಮನೆಯವರ ಬಗ್ಗೆ ಮಾತಾಡಬೇಕು ಶೈಲು ಅವರು, ಏನು ಹೇಳ್ತೀರಾ?
ಮನೆ ಅದೇ ನಾನು ಹೇಳಿದಾಗೆ ಮನೆಯಲ್ಲಿ ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಯಾವಾಗಲೂ ಕೂಡ ಹೇಳ್ತಾ ಇರಲಿಲ್ಲ, ಇವತ್ತು ಹೇಳಲೇಬೇಕು. ನನ್ನ ಇಬ್ಬರು ತಮ್ಮಂದಿರಿದ್ದಾರೆ, ಒಳ್ಳೆ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ ವಿಶೇಷವಾಗಿ ಸುದೇಶ್ ಬೈಕಂಪಾಡಿ ಅಂತ ನನ್ನ ಇನ್ನೊಬ್ಬ ಮಿಡ್ಲ್ನವ. ಅವನ ಬಗ್ಗೆ ಅವನ ಹೇಗೆ ಅಂತ ಹೇಳಿದ್ರೆ, ಅವನು ಸಹ ಒಬ್ಬ ಕಲಾವಿದ, ನಮ್ಮ ಜೊತೆ ಕೆಲವು ಡ್ರಾಮಾದಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡ್ತಾನೆ. ವಿಶೇಷವಾಗಿ ನನಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಖಂಡಿತವಾಗಿ ನನಗೆ ಮೊದಲಿಗೆ ನೆನಪಾಗೋದು ನನ್ನ ತಮ್ಮ. ನಾನು ಇಬ್ಬರು ತಮ್ಮ ಸಹ ಹೆಲ್ಪ್ ಆಗ್ತಾರೆ. ಆದರೆ ಇನ್ನೊಬ್ಬ ಅವನ ಸಹ ಕಲಾವಿದ, ಕೊನೆಯವ ಕೂಡ ಭವಿಷ್ಯ ಅಂತ. ಅವನ ಶೆಡ್ಯೂಲಲ್ಲಿ ಬ್ಯುಸಿ ಆಗಿರೋದ್ರಿಂದ ಇವನಿಗೆ ನಾನು ಏನಾದರೂ ನನಗೆ ಅದು ಬೇಕು ಇದು ಬೇಕಂತ ಹೇಳಿದರೆ ತಕ್ಷಣ ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ನನ್ನ ತಮ್ಮ ಮಾಡ್ತಾನೆ. ಏನಾದರೂ ನನಗೆ ಐಟಮ್ ಎಲ್ಲ ಬಿಟ್ಟು ಹೋಗಿದ್ರೆ ಆಮೇಲೆ ಅವನ ಫ್ರೆಂಡ್ಸಿಗೆ ಸಹ ಹೇಳೋದಷ್ಟೇ, ನನ್ನ ಅಣ್ಣ ಇದ್ದಾನೆ, ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ. ಸೊ ಅದಕ್ಕೆ ಅವನಿಗೆ ನಾನು ಇಲ್ಲಿ ತನಕ ಎಲ್ಲಿ ಸಹ ಹೇಳಲಿಲ್ಲ. ಇವತ್ತಿನ ದಿನ ಅದು ಅವನನ್ನು ನೆನಪಿಸುವಂತಹ ಸಮಯ. ಸೊ ಥ್ಯಾಂಕ್ ಯು ಸೋ ಮಚ್ ಸುದೇಶ್ ಆ್ಯಂಡ್ ಭವಿಷ್ಯ. ಖಂಡಿತ. ಸೊ ನಿಮ್ಮ ಫ್ಯಾಮಿಲಿ ಆಗಲಿ, ತಂದೆ ತಾಯಿ ಆಗಲಿ, ಅಥವಾ ನಿಮ್ಮ ತಮ್ಮಂದಿರಿದ್ದಾರೆ, ಸೊ ಇವ್ರ ಜೊತೆಗಿನ ಖುಷಿ, ನಿಮ್ಮನ್ನು ಪ್ರೀತಿಸುವಂಥ ಅದೆಷ್ಟು ಅಭಿಮಾನಿಗಳಿರ್ಬೋದು, ಅಥವಾ ನಿಮ್ಮ ಕಲೆಯ ಮೇಲೆ ಅಭಿಮಾನ ಇಟ್ಟು ಜೊತೆಗೆ ನಿಮ್ಮ ವ್ಯಕ್ತಿತ್ವವನ್ನು ಪ್ರೀತಿಸುವ ಅದೆಷ್ಟೋ ಸ್ನೇಹಿತರಿರ್ಬೋದು, ಎಲ್ಲರ ಪ್ರೀತಿ ನಿಮ್ಮ ಮೇಲೆ ಇರಲಿ. ಮುಖ್ಯವಾಗಿ ಬೈಕಂಪಾಡಿ ಅನ್ನುವಂಥ ಪ್ರದೇಶದ ಜನರು ಇಂಥ ಪ್ರತಿಭೆ ಅನ್ನುವಂಥದ್ದು ನಮ್ಮ ಊರಿನಲ್ಲಿದೆ. ನಮ್ಮ ಊರಿನ ಪ್ರತಿಭೆ ಅನ್ನುವಂಥದ್ದನ್ನು ಇಟ್ಕೊಂಡು ನಿಮ್ಮನ್ನು ಪ್ರೀತಿಸಿ ಬೆಳೆಸ್ತಾ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅನ್ನುವಂಥ ಆಶಯ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇಷ್ಟೊತ್ತು ಮಾತನಾಡಿದ್ದೀರಾ. ನಿಮ್ಮ ಅಮೂಲ್ಯವಾದ ಸಮಯ ಅದು ಕೂಡ ನಾಟಕಕ್ಕೆ ತೆರಳಬೇಕಾಗಿದೆ. ಸೊ ಈ ಸಂದರ್ಭದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವದ ಒಂದಷ್ಟು ಮಾತುಗಳನ್ನು ಹೇಳಿದರೆ ಅದೆಷ್ಟೋ ಜನರಿಗೆ ಇದು ಸ್ಫೂರ್ತಿ ಆಗಿರ್ಬೋದು ಅನ್ನುವಂಥ ನಂಬಿಕೆ, ಆಶಯ ನಮ್ಮದು. ಹಾಗೆಯೇ ನಿಮ್ಮ ಕಲಾ ಜೀವನ ಮತ್ತಷ್ಟು ಮಗದಷ್ಟು ಯಶಸ್ಸನ್ನು ಕಾಣಲಿ ಅಂತ ಆಶಿಸ್ತಾ ನಿಮಗೆ ಮತ್ತಷ್ಟು ಶುಭಾಶಯಗಳನ್ನು ಕೋರ್ತಿದ್ದೇವೆ ಸರ್. ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದ. ಅವಕಾಶ ಮಾಡಿದ್ದಕ್ಕೂ ಕೂಡ ಧನ್ಯವಾದಗಳು ಸರ್. ಖಂಡಿತ. ಸೊ ವೀಕ್ಷಕರೇ, ಗಮನಿಸಿದ್ರಲ್ಲ, ಶೈಲೇಶ್ ಬೈಕಂಪಾಡಿ ಅನ್ನುವಂಥ ಪ್ರತಿಭೆ ತನ್ನ ಬಾಲ್ಯದಿಂದಲೇ ಇಂಥ ಪ್ರಯತ್ನವನ್ನು ಮಾಡ್ತಾ ಏನಾದರೂ ವಿಶೇಷ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು ಅಂತ ನನ್ನ ಮನೆಯವರು, ಊರಿನವರು, ಹಾಗೆಯೇ ತನ್ನ ಸ್ನೇಹಿತರ ಪ್ರೀತಿಯನ್ನು ಗಳಿಸಿ ಯಶಸ್ವಿ ಕಲಾವಿದನಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಇಂತಹ ಪ್ರತಿಭೆಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಇರಲಿ ಅನ್ನುವಂಥದ್ದು ನಮ್ಮ ಆಶಯ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.